ನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಯಥಾ ಕೃಷ್ಣಂ ಲೋಕಂ ಇಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಅರ್ಜುನ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಕ್ಷೇತ್ರ ಕ್ಷೇತ್ರಜ್ಞಯೋಃ ಏವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮಗುರಿಯನ್ನು ಮುಟ್ಟುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಧನ್ಯವಾದಗಳು ಎಲ್ರಿಗೂ. ಸ್ವಾಗತ. ಎಲ್ರು ಚೆನ್ನಾಗಿದ್ದೀರಾ? ಎಲ್ಲ 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 ನಿಮ್ ನೀವ್ ಹೇಗಿದ್ದೀರಾ ಪ್ರಭುಜಿ? ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು, ಧನ್ಯವಾದಗಳು. ಚೆನ್ನಾಗಿದ್ದೀನಿ. ಸ್ವಲ್ಪ ಏಕಾದಶಿ, ಸ್ವಲ್ಪ ಎನರ್ಜಿ ಸ್ವಲ್ಪ ಲೋ ಇದೆ ಅಷ್ಟೇ, ಮತ್ತೇನಿಲ್ಲ. ಓಕೆ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ, ಅಂದ್ರೆ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ ಅನ್ನುವಂಥದ್ದು. ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಏನು ಅಂತ. ಇವತ್ತಿನಿಂದ ಜ್ಞಾನಯೋಗದ ಅಧ್ಯಾಯಗಳು. ಸೊ ಇಲ್ಲಿ ಜ್ಞಾನವನ್ನ ಗಳಿಸಿ ಅರ್ಥ ಮಾಡಿಕೊಂಡು ಕೊನೆಗೆ ಭಗವಂತನೇ ಸರ್ವ ಕಾರಣಗಳ ಕಾರಣ ಅಂದ್ರೆ ನಾವು ಹೇಗೆ ಭಕ್ತಿಯನ್ನ ಮಾಡುವುದು. ಜ್ಞಾನ ಯಾಕೆ ಜ್ಞಾನವನ್ನು ಜಾಸ್ತಿ ಮಾಡ್ಕೋಬೇಕು, ಮುಂದೆ ನಾವು ಭಕ್ತಿಯನ್ನ ಮಾಡಲಿಕ್ಕೆ ಸಹಾಯ ಆಗತ್ತೆ. ಅದು ಭಗವಂತನ ಕುರಿತಾಗಿ ಭಗವಂತನ ಪ್ರಜ್ಞೆಯಲ್ಲಿರ್ಲಿಕ್ಕೆ ಸಹಾಯ ಆಗುತ್ತೆ. ಇವತ್ತಿನ ಈ ಅಧ್ಯಾಯವನ್ನ ನಾವು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ, ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀತಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂದಮಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ.
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ರೆ ಹೇಗೆ ಫೈನಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಭಕ್ತಿ ಎನ್ನುವಂಥದ್ದೇ. ಭಕ್ತಿಯೇ ಅತ್ಯಂತ ನವವಿಧ ಭಕ್ತಿಯ ಬಗ್ಗೆ. ನವವಿಧ ಭಕ್ತಿಯಲ್ಲಿ ಯಾವ್ಯಾವ್ದಿದೆ? ಯಾರಾದರೂ ನಿಮ್ಗೆ ಗೊತ್ತಿರೋದನ್ನ ಔಟ್ ಮಾಡಿ. ಹರೇ ಕೃಷ್ಣ. ಶ್ರವಣ ಮನನ ಕೀರ್ತನ ಹಾ ಪಾದಸೇವನಂ ಪಾದಸೇವನ. ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದಂ ಆತ್ಮನಿವೇದನಂ. ಹರಕೃಷ್ಣ ಪ್ರಭು. 9 ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಭಗವಂತನ ಸೇವೆಯನ್ನ ಮಾಡುವಂಥದ್ದು, ಭಕ್ತಿ ಸೇವೆ ಮಾಡುವಂಥದ್ದು. ಭಕ್ತಿಯ 9 ವಿಧಗಳು. ಅದರಲ್ಲಿ ಮುಖ್ಯವಾಗಿ ನಾವು ಮಾಡಲಿಕ್ಕೆ ಆಗುವಂತಹದ್ದು ಈಗ ಕಲಿಯುಗದಲ್ಲಿ ಶ್ರವಣ ಕೀರ್ತನೆ. ಶ್ರವಣಂ. ಹರಕೃಷ್ಣ. ಶ್ರವಣಂ ಮಾಡಬೇಕು. ಹೌದೌದು. ಕೀರ್ತನೆಯನ್ನು ಭಗವಂತನ ಕುರಿತಾಗಿ ನಾಮಸ್ಮರಣೆಯನ್ನು ಮಾಡಬಹುದು, ಕೀರ್ತನೆಯನ್ನು ಮಾಡಬಹುದು. ಶ್ರವಣಂ ಕೀರ್ತನಂ ಹೆಚ್ಚನ್ನು ನಾವು ಮಾಡುವಂತಹದ್ದು. ಯಾಕೆಂದ್ರೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಗೆ ಜಾಸ್ತಿ ಹೇಳಿರುವಂತಹದ್ದು, ಜೊತೆಗೆ ಕೀರ್ತನೆ. ಓಕೆ, ಯಾರು ಭಗವಂತನಿಗೆ ಪ್ರಿಯರು ಅನ್ನೋದನ್ನ ಅವನು ಹೇಳ್ತಾನೆ ಅಲ್ವಾ? ಹೇಗೆ ಭಗವಂತನಲ್ಲಿ ತನ್ನ ಮನೆ ಕಾಮ್ಯ ಕರ್ಮಗಳನ್ನ ತ್ಯಜಿಸಿ ಯಾರು ಅಂದ್ರೆ ಪೂರ್ತಿಯಾಗಿ ಎಲ್ಲವನ್ನ ಅವನಿಗೆ ಮಾಡ್ತಾರೆ, ಎಲ್ಲವನ್ನ ಅವನ ಪ್ರಜ್ಞೆಯಲ್ಲಿ ಮಾಡುವಂತಹದ್ದು. ಕಾಮ್ಯ ಕರ್ಮಗಳನ್ನು ತ್ಯಜಿಸಿ ಯಾವುದೇ ರೀತಿಯಾದಂತಹ ಕರ್ಮಫಲಗಳ ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು. ಮತ್ತೆ ಹಲವಾರು ರೀತಿಯಲ್ಲಿ ಹೇಳ್ತಾನೆ ಹೇಗೆ ನಾವು ಭಕ್ತಿಯನ್ನು ಮಾಡಬಹುದು. ಅದರಿಂದ ಅವನು ಹೇಳ್ತಾನೆ ಬುದ್ಧಿ, ಜ್ಞಾನ, ಆಮೇಲೆ ಕರ್ಮಫಲಗಳನ್ನು ತ್ಯಜಿಸುವುದೇ ಅತ್ಯಂತ ಶ್ರೇಷ್ಠವಾದದ್ದು. ಅಂಥವರು ಭಗವಂತನಿಗೆ ಪ್ರಿಯರಾಗ್ತಾರೆ. ಅವರು ಭಗವಂತನಲ್ಲಿ ಇರ್ತಾರೆ, ಅವರಲ್ಲಿ ಭಗವಂತ ಇರ್ತಾನೆ ಅನ್ನೋದನ್ನ ಅವನು ಹೇಳಿದ. ಇವತ್ತು ಮತ್ತೆ ಅರ್ಜುನನ ಪ್ರಶ್ನೆ ಬರುತ್ತೆ. ಅರ್ಜುನಿಗೇನು ತಿಳ್ಕೊಳ್ಬೇಕು ಜಾಸ್ತಿ. ಅದ್ರಲ್ಲಿ ಅವನು ಕೇಳುವಂತಹದ್ದು ಪ್ರಕೃತಿ ಪುರುಷಂ ಯಾವ್ದು ಏನೇನು ಅನ್ನುವಂಥ ಅದ್ರ ಬಗ್ಗೆ ಕೇಳ್ತಾನೆ. ಅದರಲ್ಲಿ ಕ್ಷೇತ್ರಜ್ಞ ಮತ್ತೆ ಜ್ಞಾನದ ಬಗ್ಗೆ ಭಗವಂತ ವಿವರಿಸ್ತಾನೆ ಏನು ಅನ್ನುವಂಥದ್ದು, ಹೇಗೆ ಜ್ಞಾನವನ್ನು ನಾವು ಪಡೆಯಬೇಕು ಅನ್ನುವಂಥದ್ದು, ಮತ್ತೆ ಜ್ಞಾನದ ಗುರಿ ಯಾವುದು, ಜ್ಞೇಯ ಅಂದ್ರೆ ಜ್ಞಾನದ ಗುರಿ, ಜ್ಞಾನದ ವಸ್ತು ಯಾರು, ಪ್ರಕೃತಿ ಮತ್ತೆ ಪುರುಷ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು. ಆಮೇಲೆ ಜ್ಞಾನದ ದೃಷ್ಟಿ, ಅಂತರಂ ಜ್ಞಾನ ಚಕ್ರ ಅಂದ್ರೆ ಕ್ಷೇತ್ರಜ್ಞರನ್ನ ಹೇಗೆ ನಾವು ಅಂತರಂಗಿಕವಾಗಿ ನಾವು ಅದನ್ನು ನೋಡಿ ಯಾರು ಅರ್ಥ ಮಾಡಿಕೊಳ್ತಾರೋ ಅದು ಜ್ಞಾನದ ದೃಷ್ಟಿ ಏನು ಅನ್ನೋದನ್ನು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಶ್ರೀ ರಾಧಾ ಗೋವಿಂದ, ಶ್ರೀಲ ಪ್ರಭುಪಾದರು, ಶ್ರೀ ನಾಮೇಶ್ವರ ಅಂದಿಸ್ತಾ ನಾವು ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಸ್ವಲ್ಪ ಒಂದಿಷ್ಟು ಪ್ರಶ್ನೆ ಬರುತ್ತೆ. ಭಕ್ತಿಯೇ ಪ್ರಧಾನವಾಗಿದ್ದಾರೆ, ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಯಾಕೆ ಭಕ್ತಿ ಕೊನೆಗಿಲ್ಲ, ಅಥವಾ ಯಾಕೆ ಭಕ್ತಿ ಮೊದಲಿಗಿಲ್ಲ? ಏನ್ ಹೇಳ್ತೀರಾ? ಯಾಕೆ ಜ್ಞಾನವನ್ನ ಕೊನೆಗೆ ಪ್ರಸ್ತುತಪಡಿಸಲಾಗಿದೆ, ಯಾಕೆ ಭಕ್ತಿಯನ್ನೇ ಕೊನೆಗೆ ಹೇಳಲಿಲ್ಲ? ಪ್ರಾರಂಭದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಲ್ಲ ಗುರುಜಿ, ನಂತರ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಜ್ಞಾನ ಉಂಟಾಗ್ತದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರಿಕೃಷ್ಣ ಪ್ರಭುಜಿ, ಭಕ್ತಿ ಅನ್ನೋದು ಅದು ಮಧ್ಯದಲ್ಲಿದೆ. ಭಕ್ತಿ ಅನ್ನೋದ್ರಿ ಮಧ್ಯದಲ್ಲಿದೆ. ಅದು ಮೊದಲಿಗೆ ಧ್ಯಾನ, ಆಮೇಲೆ ಲಾಸ್ಟ್ಗೆ ಜ್ಞಾನ ಇದೆ, ಮಧ್ಯದಲ್ಲಿ ಭಕ್ತಿ ಇದೆ. ಭಕ್ತಿಯನ್ನ ಮುಚ್ಚಿದಾರ್ರಿ ಹಿಂದೆ. ಮೊದಲು 6 ಅಧ್ಯಾಯ, ನಂತರ ಅದು 6 ಅಧ್ಯಾಯ, ಮಧ್ಯದಲ್ಲಿ 6 ಅಧ್ಯಾಯ. ಭಕ್ತಿಯನ್ನ ನಡುವೆ ಇಟ್ಟಿದ್ದಾರೆ. ಅದನ್ನ ಅಗ್ದಿ ಗುಪ್ತವಾಗಿ 6 ಅಧ್ಯಾಯದ ಅಗ್ದಿ ಗುಪ್ತವಾಗಿದೆ. ಅದು ಗುಪ್ತ. ಹರಿಕೃಷ್ಣ ಬರ್ತದೆ. ಅದಕ್ಕೆ ಪ್ರತಿಯೊಂದು ಅಧ್ಯಾಯದಲ್ಲಿ ಬರ್ತದೆ ಗೌಪ್ಯ 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 ಅಂತ ಬರ್ತದೆ. ಹರಿಕೃಷ್ಣ ಪ್ರಭುಜಿ, ದಂಡ ಪ್ರಣಾಮ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ತೀರಾ? ಯಾಕೆ ಹಾಗೆ ಪ್ರಭುಜಿ ಹೇಳಿದಾಗೇನೆ, ಅಥವಾ ಮಾತಾಜಿ ನೀವು ಹೇಳಿದನು, ಈಗ ನಾವು ಸ್ಯಾಂಡ್ವಿಚ್ ಅನ್ನ ತಿಂತೇವಲ್ಲ, ಸ್ಯಾಂಡ್ವಿಚ್ ಅಲ್ಲಿ ಮೇಲೊಂದು ಬ್ರೆಡ್ ಕೆಳಗೊಂದು ಬ್ರೆಡ್ ಇರುತ್ತೆ, ಮಧ್ಯದಲ್ಲಿ ಆ ಸ್ಯಾಂಡ್ವಿಚ್ ನ ಕಂಟೆಂಟ್ ಇರುತ್ತೆ. ಒಂದು ಸಿಂಪಲ್ ಉದಾಹರಣೆ,
ಆದ್ರೆ ಸ್ಯಾಂಡ್ವಿಚಿಗೂ ಭಗವದ್ಗೀತೆಗೂ ಅಲ್ಲ ಉದಾಹರಣೆ ಕೊಡುವಂಥದ್ದಲ್ಲ. ಆದ್ರೂ ನಮ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಸಿಂಪಲ್ ಆಗಿ ನಾವು ಒಳಗಡೆಗೆ ಆ ಕಂಟೆಂಟ್ ಇನ್ಗ್ರೀಡಿಯಂಟ್ ಏನಿದೆ, ಆ ಇನ್ಗ್ರೀಡಿಯಂಟ್ ಒಳಗಡೆ 2 ಬ್ರೆಡ್ಗಳ ಮಧ್ಯದಲ್ಲಿ ಸ್ಟಫ್ ಆಗಿರುತ್ತೆ ಅಲ್ವಾ. ಅದ್ರ ಮೇಲೆ ನಾವು ಆ ಸ್ಯಾಂಡ್ವಿಚಿನ ಹೆಸರನ್ನ ಹೇಳುವಂತ ಪನೀರ್ ಸ್ಯಾಂಡ್ವಿಚ್, ಎಲ್ಲೋ ಏನೇನೋ ಸ್ಯಾಂಡ್ವಿಚ್ ಅಂತ, ಹೀಗೆ ವೆಜ್ ಸ್ಯಾಂಡ್ವಿಚ್ ಆತರ ಹಲವಾರು ರೀತಿ. ಏಕಾದಶಿ ಇದೆ ರೀ, ಎಲ್ಲ ನೆನಪು ತೆಗಿಬೇಡ್ರಿ. ಇವತ್ತು ಮೊದಲೇ ನಾವು ಓಕೆ ಮಾಡಿದೀವಿ, ನೆನಪು ತೆಗಿಬೇಡ್ರಿ. ಓಕೆ ಓಕೆ ಇಲ್ಲ ಮಾಯೆಯಿಂದ ಈಗ ಯಾರಿಗೆ ಅಂದ್ರೆ ನಿಜವಾಗಿ ನಾವು ಸೆನ್ಸ್ ಗ್ರಾಟಿಫಿಕೇಶನ್ ಬಗ್ಗೆ ಥಿಂಕ್ ಮಾಡಬಾರ್ದು ಅನ್ನೋದಕ್ಕೆ ಈ ತರದ ಉಪವಾಸ, ಭಗವಂತನಿಗೆ ಹತ್ರ ಆಗಿರುವಂತಹದ್ದು, ಭಗವಂತನ ನಾಮಸ್ಮರಣೆಯನ್ನ ಮಾಡುವಂತಹದ್ದು, ಈ ಇಂದ್ರಿಯಗಳ ಸೃಷ್ಟಿಯಿಂದ ಡಿಟ್ಯಾಚ್ ಆಗಬೇಕು ಅನ್ನೋದೇ ಮುಖ್ಯವಾದಂತಹದ್ದು. ಡಿಟ್ಯಾಚ್ ಆಗಿ ಭಗವಂತನ ಸ್ಮರಣೆಯಲ್ಲಿರಬೇಕು ಉಪವಾಸ, ಅವನಿಗೆ ಹತ್ರವಾಗಿರ್ಬೇಕು ಅನ್ನುವಂಥದ್ದು. ಸೊ ಪ್ರಭುಜಿ ಏನ್ ತಿಳ್ಕೊಳ್ಬೇಡಿ, ಕಂಟ್ರೋಲ್ ಬರತ್ತೆ. ಕೃಷ್ಣ ಹರೇ ಕೃಷ್ಣ. ಮಾಯೆಯಿಂದ ಡಿಟ್ಯಾಚ್ ಆಗೋದಂದ್ರೆ ಇದು ಮುಂದೆ ಬರುತ್ತೆ ನಾಳೆಯ ಅಧ್ಯಾಯದಲ್ಲಿ, ಮಾಯೆಯ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ಓಕೆ, ಈಗ ನಿಜವಾಗಿ ಹೇಳ್ಬೇಕಂದ್ರೆ ಮೊದಲು ಕರ್ಮಯೋಗದಿಂದ ಭಕ್ತಿಯನ್ನ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ. ನಿಜವಾದ ಭಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಹಾಗೆಲ್ಲ ಭಗವಂತ ಹೇಳಿದಾಗೇನೆ ನಿಮಗೆ ಭಕ್ತಿ ಯೋಗದಲ್ಲಿ ಅನುಸರಣೆಯನ್ನ ಮಾಡ್ಕೊಂಡು ಭಕ್ತಿ ಯೋಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀನು ನಿನ್ನ ಜ್ಞಾನವನ್ನಾದ್ರೂ ಪಡ್ಕೋ, ಜ್ಞಾನಾರ್ಜನೆಯನ್ನ ಮಾಡು ಅಂತ ಹೇಳ್ತಾ ಇದ್ದೀನಿ. ಆದ್ರಿಂದ ಇದೇನಾಗತ್ತೆ, ಈ ಜ್ಞಾನವನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸಹಿತ ನಾವು ಭಕ್ತಿಯನ್ನ ಮಾಡಬಹುದು. ಅದರಿಂದ ಕೊನೆಯಲ್ಲಿ ಜ್ಞಾನವನ್ನ ಇಟ್ಟಿದ್ದಾನೆ. ಯಾಕೆಂದ್ರೆ ಭಕ್ತಿಯನ್ನೇ ಮಾಡಬೇಕು. ಕರ್ಮಯೋಗ ಮೊದಲು ಇಟ್ಟಿದ್ದಾನೆ, ಯಾಕೆಂದ್ರೆ ಕರ್ಮ ಫಲಗಳನ್ನ ತ್ಯಜಿಸ್ಬೇಕು. ನಾವು ಹೇಗೆ ಅಲ್ಲಿ ತಿಳ್ಕೊಂಡಿರುವಂತಹದ್ದು ನಾವು ಆತ್ಮ ಅಲ್ಲ, ನಾವು ಶರೀರ ಅಲ್ಲ, ನಾವು ಆತ್ಮ ಅನ್ನುವಂತಹದ್ದು. ಯಾರು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೋ ಅಂಥವನು ಭಗವಂತನಲ್ಲಿಗೆ ಬರ್ತಾನೆ. ಅದರಿಂದ ಕಾಮ್ಯ ಕರ್ಮಗಳನ್ನ ತ್ಯಜಿಸಬೇಕು ಅನ್ನುವಂಥದ್ದು. ಆಮೇಲೆ ಭಕ್ತಿಯನ್ನೇ ಭಗವದ್ಗೀತೆಯ ನಿಜವಾಗಿ ಇರುವುದೇ ಪೂರ್ತಿಯಾಗಿ ಭಕ್ತಿ ಯೋಗ, ಭಕ್ತಿಯೇ ಪ್ರಧಾನ ಭಗವದ್ಗೀತೆ. ಆದ್ರಿಂದ ಅದನ್ನ ಗೌಪ್ಯವಾಗಿ ರಹಸ್ಯವಾಗಿ ಈ ಎರಡರ ಮಧ್ಯದಲ್ಲಿ, ಒಂದು ಕರ್ಮಯೋಗ ಇನ್ನೊಂದು ಜ್ಞಾನಯೋಗ, ಎರಡರ ಮಧ್ಯದಲ್ಲಿ ಪ್ರಸ್ತುತಪಡಿಸಲಾಗಿದೆ. ಇಡೀ ಭಗವದ್ಗೀತೆಯಲ್ಲಿ ನೋಡಿ, ಅಂದ್ರೆ ಇಡೀ ಭಗವದ್ಗೀತೆಯ ಭಕ್ತಿ ಅನ್ನುವಂಥದ್ದು 1ರಿಂದ 6 ಅಧ್ಯಾಯ ಭಕ್ತಿಯ ಮೂಲಕ ಕೆಲಸಗಳನ್ನ ಹೇಗೆ ಸಾಧಿಸುವುದು ಅನ್ನುವಂಥದ್ದು ಕರ್ಮಯೋಗ. ಕೊನೆಯ 6 ಅಧ್ಯಾಯ ಜ್ಞಾನವನ್ನ ಪಡೆದು ಹೇಗೆ ಭಕ್ತಿಯನ್ನ ಸಾಧಿಸಬೇಕು ಅನ್ನುವಂಥದ್ದು. ಅದರಿಂದ ಮಧ್ಯದ 6 ಅಧ್ಯಾಯ ಭಕ್ತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ನಮಗೆ. 12ನೇ ಅಧ್ಯಾಯದಲ್ಲಿ ಅಂದ್ರೆ ನಿನ್ನೆಯ ಅಧ್ಯಾಯದಲ್ಲಿ ಹೇಗೆ ತಾನು ವೈಯಕ್ತಿಕವಾಗಿ ನಾನು ಹೇಗೆ ಅವರನ್ನ ನಮಗೆ ನಿಜವಾದ ನಮ್ಮ ಜೀವನದ ಸಮಸ್ಯೆ ಏನು, ಜನ್ಮ ಮೃತ್ಯು ಜರಾವ್ಯಾಧಿ. ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ನಾವು ಹೊರಗೆ ಬರಬೇಕಂದ್ರೆ ನಾವು ಭಗವಂತನಿಂದ ಮೋಕ್ಷವನ್ನ ಪಡೆಯಬೇಕು. ನಾವು ಮೋಕ್ಷವನ್ನ ಪಡೆಯಬೇಕಂದ್ರೆ ಭಕ್ತಿಯನ್ನ ಮಾಡಬೇಕು. ಭಕ್ತಿ ಇಲ್ಲದೆ ನಾವು ಮೋಕ್ಷವನ್ನ ಪಡಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಕುರಿತಾಗಿ ಧ್ಯಾನವನ್ನ ಮಾಡಬೇಕು, ಭಗವಂತನನ್ನ ಅಂದ್ರೆ ಅವನ ಸ್ಮರಣೆಯಲ್ಲಿ ಇರಬೇಕು ಅನ್ನುವಂಥದ್ದು. ಅದರಿಂದ ಅವನು ವಿವರಿಸ್ತಾನೆ ನಮಗೆ ನಿನ್ನೆ 12ನೇ ಅಧ್ಯಾಯದಲ್ಲಿ. ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚ ನಮ್ಮನ್ನು ಹೊರ ತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ನಮಗೆ ಈಗ ಕೊನೆಯ 6 ಅಧ್ಯಾಯ ಕೊಡ್ತಾ ಇದೆ ಅನ್ನೋದನ್ನ ಇಲ್ಲಿ. ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನ ಜೊತೆಗಿನ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನ ನಮಗೆ ಸಹಾಯ ಮಾಡುತ್ತೆ. ಜ್ಞಾನ ಯಾಕೆ, ನಾನು ಭಕ್ತಿ ಯಾಕೆ ಮಾಡಬೇಕು ಅನ್ನೋದನ್ನು ಸಹಿತ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ. ಭಕ್ತಿಯನ್ನ ಮಾಡ್ಲೇಬೇಕು, ಹೌದು. ಯಾಕೆ ಭಕ್ತಿಯನ್ನ ಮಾಡಬೇಕು ಅಂತದ್ದು ಅದೊಂದು ಜ್ಞಾನ ಅಲ್ವಾ. ಆ ಜ್ಞಾನ ನಮ್ಗೇನ್ ಮಾಡುತ್ತೆ, ನಾನು ಯಾರು, ನಾನು ಇಲ್ಲಿಂದ ಯಾಕೆ ನಾನು ಇಷ್ಟೊಂದು ಕಷ್ಟವನ್ನ ಅನುಭವಿಸ್ತಾ ಇದ್ದೇನೆ ಈ ಮಾನವ ಶರೀರದಲ್ಲಿ, ಅಥವಾ ಪ್ರಾಣಿಯ ಶರೀರಕ್ಕೂ ಪ್ರಾಣಿಗೂ ಮಾನವನಿಗಿರುವ ವ್ಯತ್ಯಾಸವೇನು, ಹೇಗೆ ನಮ್ಮ ಕರ್ಮ ಫಲಗಳು ನಮಗೆ ಒಂದು ರೀತಿಯಾದಂತಹ ಜೀವನವನ್ನ ಕೊಡ್ತಾ ಇದೆ, ಹೇಗೆ ನಾವು ಆ ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೆ, ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು, ಅದೇ ಜ್ಞಾನ ಇಲ್ಲಿ ನಮಗೆ ಕೊಡ್ತಾ ಇರುವಂತಹದ್ದು ಜ್ಞಾನ. ಹೇಗೆ ನಾವು ಭಗವಂತನ ಜೊತೆಗೆ ನಮ್ಮ ನೇರ ಸಂಪರ್ಕವನ್ನ ಮಾಡುವಂತಹದ್ದು, ಆಮೇಲೆ ಬಾಂಧವ್ಯ ಅವನ ಜೊತೆಗೆ ನಿಜವಾದ ನಮ್ಗೆ ಅದೇ ಬೇಕಾಗಿರುವಂತಹದ್ದು. ಭಕ್ತಿ ಯೋಗದಲ್ಲಿ ನಾವು ಮೋಕ್ಷವನ್ನ ಪಡೆದು ಬ್ರಹ್ಮನಂತಕ್ಕೆ ಹೋಗೋದಲ್ಲ. ಬ್ರಹ್ಮನಂತಕ್ಕೆ ಹೋದ್ರೂ ಕೆಲವರು ಮೋಕ್ಷ, ಆದ್ರೆ ಅಲ್ಲಿಂದ ಹಿಂತಿರುಗಿ ಬರುವಂತಹ ಸಾಧ್ಯತೆಗಳು ಬಹಳ ಇದೆ. ಆದ್ರೆ ಭಕ್ತಿಯನ್ನ ಮಾಡಿಕೊಂಡು ನಾವು ಪೂರ್ತಿಯಾಗಿ ಭಗವಂತನ ಜೊತೆಗೆ ನೇರ ಸಂಪರ್ಕವನ್ನ ಪಡೆಯುವಂಥದ್ದು. ಈ ಜ್ಞಾನ ನಮಗೆ ಅದರ ಅರಿವನ್ನ ನಮಗೆ ನೀಡುತ್ತೆ.
ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಬೇಕು. ಅದು ಭಕ್ತಿಯ ಒಂದು ಭಾಗ ಆಗುತ್ತೆ. ಅದರಿಂದ ಜ್ಞಾನ ಬೇರೆ ಅಲ್ಲ, ಕರ್ಮ ಬೇರೆ ಅಲ್ಲ, ಭಕ್ತಿ ಬೇರೆ ಅಲ್ಲ ಅನ್ನೋದು ಒಂದು ಭಾಗ ಆಗತ್ತೆ. ಇದೆಲ್ಲ ಪ್ರಾಸೆಸ್ ಭಕ್ತಿಯನ್ನ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡುತ್ತೆ ಅನ್ನುವಂಥದ್ದು. ಸೊ ಇವತ್ತು ಪ್ರಶ್ನೆ ಪ್ರಕೃತಿ ಅಂದ್ರೆ ಏನು, ಅದ್ರ ಬಗ್ಗೆ ಉತ್ತರ ಭಗವಂತ ಕೊಡುವಂತಹದ್ದು. ಭೌತಿಕ ಪ್ರಕೃತಿ. ಪುರುಷ ಅಂದ್ರೆ ಯಾರು, ಅವನು ಕೇಳ್ತಾನೆ. ಭೋಕ್ತ, ಈ ಪ್ರಕೃತಿಯ ಭೋಕ್ತ ಯಾರು ಅನ್ನುವಂಥದ್ದನ್ನ ನಾವು ನೋಡೋಣ. ಕ್ಷೇತ್ರ ಅಂದ್ರೆ ಏನು ಅನ್ನುವಂಥದ್ದು. ಕ್ಷೇತ್ರಜ್ಞ. ಇಲ್ಲಿ ಕ್ಷೇತ್ರ ಅನ್ನೋದು ನಮ್ಮ ಶರೀರ ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಕ್ಷೇತ್ರಜ್ಞ ಯಾರು, ಈ ಶರೀರದಲ್ಲಿ ಇರುವಂತಹ ಆ ಶರೀರವನ್ನು ಚೆನ್ನಾಗಿ ಬಲ್ಲವನು ಯಾರೋ ಅವನೇ ಕ್ಷೇತ್ರಜ್ಞನು. ಇಲ್ಲಿ ಕ್ಷೇತ್ರಜ್ಞರಲ್ಲಿ ಒಂದು ಆತ್ಮ ಮತ್ತೆ ಪರಮಾತ್ಮ ಇಬ್ಬರು. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಿಂದ ಜ್ಞಾನ ಅಂದ್ರೆ ಏನು ಅನ್ನುವಂತಹದ್ದು, ಕ್ಷೇತ್ರಜ್ಞರನ್ನೇ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅದರಿಂದ ಜ್ಞೇಯ ಅನ್ನುವಂತಹದ್ದು, ಜ್ಞಾನದ ಗುರಿ ಯಾವುದು, ಈ ಆತ್ಮ ಪರಮಾತ್ಮನ ಜೊತೆಗೆ ತನ್ನ ಸಂಪರ್ಕವನ್ನು ಬೆಳೆಸುವಂತಹದ್ದೇ ಜ್ಞೇಯ. ಜ್ಞಾನದ ಗುರಿ ಪರಮಾತ್ಮ, ಯಜ್ಞದ ಭೋಕ್ತಾರ ಪರಮಾತ್ಮ ಅನ್ನೋದನ್ನ ಹೇಳ್ತಾನೆ. ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇವತ್ತು ಸ್ವಲ್ಪ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಡೋಂಟ್ ವರಿ, ನಮಗೆ ಖಂಡಿತವಾಗಿ ಇದು ಭಕ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಜ್ಞಾನ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತುಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇಲ್ಲಿ ಭಗವಂತ ಕೇಳ್ತಾನೆ, ಅರ್ಜುನ ಕೇಳ್ತಾನೆ. ಅವನಿಗೆ ಫಸ್ಟ್ ಏನ್ ಕೇಳ್ತಾನೆ, ಪ್ರೀತಿಯ ಕೃಷ್ಣನೇ, ಅರ್ಜುನನು ಕೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಸೊ ಇಲ್ಲಿ 1 ಸೆಕೆಂಡ್, 1 ಸೆಕೆಂಡ್ ಟೈಮ್ ಕೊಡಿ. हरे कृष्ण अशोक प्रभु जी। हरे प्रभु जी, ಧನು ಪ್ರಣಾಮ್. ಹರೇ ಕೃಷ್ಣ. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಭಗವಂತ ಉತ್ತರ ಕೊಡ್ತಾ ಇದ್ದಾನೆ, ಈ ದೇಹವನ್ನೇ ಕ್ಷೇತ್ರ ಅನ್ನುವಂತಹದ್ದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಈಗ ಕ್ಷೇತ್ರ ಅಂದ್ರೆ ಏನು, ನಮ್ಮ ಅರ್ಥದ ಪ್ರಕಾರ ನಾವು ಯಾವುದಕ್ಕೆ ಕ್ಷೇತ್ರ ಅಂತ ಹೇಳ್ತೇವೆ? ಭೂಮಿಗಾಗಿ ಹೇಳುತ್ತೆ. ಒಂದು ಏರಿಯಾ ಅಥವಾ ಒಂದು ಕ್ಷೇತ್ರ, ಒಂದು ಭೂಮಿಗೆ, ಭೂಮಿಯ ಅಳತೆಯನ್ನು ನಾವು ಒಂದು ಕ್ಷೇತ್ರ ಅಂತ ಹೇಳ್ತೇವೆ ಅಲ್ವಾ? ಆ ಅಳತೆಯನ್ನ ತೆಗೆಯೋದು ಕ್ಷೇತ್ರಫಲ. ಸೊ ಆ ರೀತಿಯಾಗಿ ನಾವು ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದೇನು, ಭಗವಂತ ಹೇಳ್ತಾ ಇರುವಂತದ್ದು ಈ ದೇಹವನ್ನ ಕ್ಷೇತ್ರ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಭೂಮಿ, ಆ ಭೂಮಿಯ ಒಡೆಯ ಒಬ್ಬ ಇರ್ತಾನಲ್ಲ, ಆ ಭೂಮಿಯ ಬಗ್ಗೆ ತಿಳ್ಕೊಂಡವನೊಬ್ಬನ ಇರ್ತಾನಲ್ಲ, ಅದೇ ರೀತಿಯಾಗಿ ಈ ಕ್ಷೇತ್ರ ದೇಹ ಕ್ಷೇತ್ರ ಆದ್ರೆ ಈ ದೇಹವನ್ನ ತಿಳ್ಕೊಂಡಿರುವವನು ಒಬ್ಬ ಇರ್ತಾನೆ, ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ನಾವು ಮುಂದೆ ನೋಡೋಣ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಕ್ಷೇತ್ರಜ್ಞ ಯಾರು ಅಂತ ಹೇಳ್ತಾ ಇದ್ದಾನೆ? ಕ್ಷೇತ್ರಜ್ಞನೇ
ನಾನೇ ಕ್ಷೇತ್ರಜ್ಞ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಈ ಶರೀರ ಅದು ನಾವು ತಿಳ್ಕೊಳ್ಬಹುದು, ಈ ಶರೀರದಲ್ಲಿರುವಂತಹ ಶರೀರ ನಂದು, ನಾನೇ ಶರೀರದ ಕ್ಷೇತ್ರಜ್ಞ. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈ ಕ್ಷೇತ್ರಜ್ಞ ನಾನು, ಎಲ್ಲಾ ಶರೀರದಲ್ಲಿರುವಂತವನು, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಈ ಶರೀರ ಅನ್ನುವಂತಹದ್ದು ಸಹಿತ ನಮಗೆ ಭಗವಂತ ಕೊಟ್ಟಿರುವಂತಹದ್ದು. ಇದು ಟೆಂಪರರಿ, ಇದು ನಮಗೆ ಶಾಶ್ವತವಾದಂತಲ್ಲ. ನಾವು ಹೇಗೆ ಎಲ್ಲಾದ್ರೂ ಒಂದು ಹೋಟೆಲ್ಗೆ ಹೋಗಿ ಉಳ್ಕೊಳ್ತೇವೆ, ನಾವು ಎಷ್ಟು ದಿವಸ ದುಡ್ಡು ಕೊಟ್ಟಿರ್ತೇವೋ ಅಷ್ಟು ದಿವಸ ಆ ಹೋಟೆಲಲ್ಲಿ ಇರ್ತೇವೆ, ಆಮೇಲೆ ಅಲ್ಲಿಂದ ಖಾಲಿ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಮ ಕರ್ಮಫಲಾನುಸಾರವಾಗಿ ನಮಗೆ ಈ ಶರೀರ ಲಭ್ಯವಾಗಿದೆ. ಈ ಶರೀರ ನಮ್ಮದಲ್ಲ, ಅಥವಾ ಈ ಶರೀರ ನಾನೂ ಅಲ್ಲ. ಈ ಶರೀರವನ್ನ ಭಗವಂತ ನಮಗೆ ಕಲ್ಪಿಸಿದ್ದಾನೆ ನಮ್ಮ ಕರ್ಮಫಲಗಳ ಅನುಸಾರವಾಗಿ. ಆದ್ರಿಂದ ಈ ಶರೀರ ಬಗ್ಗೆ ತಿಳ್ಕೊಂಡಿರುವಂತವನು ಭಗವಂತ, ಅವನು ತಾನು ಇದರ ಕ್ಷೇತ್ರಜ್ಞ ಅಂತ ಹೇಳ್ತಾನೆ. ಸೊ ಇದು ಟೆಂಪರರಿ. ಅದರಿಂದ ಈ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಅಂದ್ರೆ ಈ ದೇಹ, ಮತ್ತೆ ಈ ದೇಹವನ್ನ ತಿಳ್ಕೊಳ್ಳೋದು, ಮತ್ತೆ ಈ ಕ್ಷೇತ್ರಜ್ಞನನ್ನ ತಿಳ್ಕೊಳ್ಳುವಂತಹದ್ದೇ ಅದೇ ಅಂದ್ರೆ ಜ್ಞಾನ ಎನ್ನುವುದನ್ನ ಹೇಳ್ತಾನೆ. ಈ ಶರೀರದ ಬಗ್ಗೆ ಆಗ್ಲಿ ಅಥವಾ ಈ ಶರೀರದಲ್ಲಿರುವಂತಹ ಕ್ಷೇತ್ರಜ್ಞನ ಬಗ್ಗೆ ಆಗಿ ತಿಳಿದುಕೊಳ್ಳುವಂತಹದ್ದು ಇದು ಭಗವಂತನ ಅಭಿಪ್ರಾಯ. ಈಗ ನಮಗೆ ಹೇಗೆ ಕ್ಷೇತ್ರಜ್ಞ, ಕ್ಷೇತ್ರ ಅಂದ್ರೆ ಏನು ಅಂತ ನೀವು ಹೇಳಿದ್ರಿ, ಕೆಲವರು ಭೂಮಿ ಅನ್ನೋದನ್ನ ಹೇಳಿದ್ರಿ. ಸರಿ, ಸೊ ಈ ಭೂಮಿಯ ಬಗ್ಗೆ ಯಾರು ಅರಿತಿರ್ತಾನೆ? ಒಂದು ಆ ಭೂಮಿಯ ಒಡೆಯ ಅಥವಾ ರೈತ ಅಲ್ವಾ? ಈ ಭೂಮಿ ಬಗ್ಗೆ ತಿಳ್ಕೊಂಡಿರ್ತಾನೆ, ಅವನಿಗೆ ಗೊತ್ತಿರತ್ತೆ ನನ್ನ ಭೂಮಿನಲ್ಲಿ ನಾನು ಏನು ಬೆಳಿಬೇಕು, ಎಷ್ಟು ದೊಡ್ಡದಿದೆ ನನ್ನ ಭೂಮಿ ಅಲ್ವಾ, ಈ ಭೂಮಿನಲ್ಲಿ ನಾನು ಏನ್ ಮಾಡ್ಬೋದು ಅನ್ನುವಂತಹ ಒಂದು ಜ್ಞಾನ ಪರಿಕಲ್ಪನೆ ಅವನಿಗೆ ಇರತ್ತೆ. ಅದು ಬಿಟ್ಟು ಸರ್ಕಾರಕ್ಕೆ ಗೊತ್ತಿರತ್ತೆ ಈ ಇಂತಿಷ್ಟು ಕೃಷಿ ಅಥವಾ ಭೂಮಿ ಇದೆ, ಈ ಭೂಮಿ ಕೃಷಿ ಭೂಮಿನೋ ಅಥವಾ ಬೇರೆ ಬಂಜರು ಭೂಮಿನೋ ಆ ರೀತಿಯಾಗಿ ಅವರು ತಿಳ್ಕೊಂಡಿರ್ತಾರೆ. ಸೊ ಅದೇ ರೀತಿಯಾಗಿ ಅಂತ ಒಂದು ಶರೀರದಲ್ಲಿ ನಾವು ಎರಡು ಕ್ಷೇತ್ರಜ್ಞನನ್ನ ಕಾಣಬಹುದು. ಒಂದು ಕ್ಷೇತ್ರಜ್ಞ ಆತ್ಮ, ಆ ಶರೀರದಲ್ಲಿ ಇರುವಂತಹದ್ದು. ಇನ್ನೊಂದು ಕ್ಷೇತ್ರಜ್ಞ ಪರಮಾತ್ಮ, ಎಲ್ಲಾ ಶರೀರದಲ್ಲಿ ಇರುವಂತವನು, ಎಲ್ಲಾ ದೇಹದಲ್ಲಿ ಇರುವಂತವನು ಪರಮಾತ್ಮ ಅನ್ನುವಂತಹದ್ದು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ವಿನಿಶ್ಚಿತೈ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯ ಕಾರಣದ ತರ್ಕದೊಂದಿಗೆ ಇದನ್ನು ನಿರೂಪಿಸಿದೆ. ಸೊ ಈ ಕ್ಷೇತ್ರಜ್ಞರ ಬಗ್ಗೆ ಮತ್ತೆ ಈ ಶರೀರ ಮತ್ತೆ ಪರಮಾತ್ಮನ ಬಗ್ಗೆ ಹಲವಾರು ವೈದಿಕ ಬರಹಗಳಲ್ಲಿ, ಗ್ರಂಥಗಳಲ್ಲಿ ಇದನ್ನ ವಿಶ್ಲೇಷಿಸಲಾಗಿದೆ. ಅಷ್ಟೇ ಅಲ್ಲ, ವೇದಾಂತ ಸೂತ್ರದಲ್ಲಿ ವೇದಾಂತ ಸೂತ್ರ ಅನ್ನುವಂತಹದ್ದು, ವೇದಾಂತ ಸೂತ್ರದ ಕರ್ತೃ ನಾನು ಅಂತ ಭಗವಂತ ಹೇಳಿದ. ವೇದಾಂತ ಸೂತ್ರದ ಕರ್ತೃ, ಆ ವೇದಾಂತ ಸೂತ್ರವನ್ನೇ ಬರೆದಿರುವಂತವನು ಭಗವಂತ. ಸೊ ಅದರಿಂದ ಅಲ್ಲಿ ಏನ್ ಹೇಳಿರುತ್ತೆ ಆ ವೇದಾಂತ ಸೂತ್ರದಲ್ಲಿ, ಎಲ್ಲದರ ಬಗ್ಗೆ ವಿವರಣೆ ಇರುತ್ತೆ. ಹೇಗೆ ನಾವಿರ್ಬೇಕು, ಏನಾಗತ್ತೆ, ಈ ಸೈನ್ಸ್ ಏನಿದೆ, ಈ ಆಧ್ಯಾತ್ಮಿಕ ವಿಜ್ಞಾನ ಏನಿದೆ, ಅದನ್ನ ಅದರಲ್ಲಿ ವಿವರಿಸಲಾಗಿದೆ. ಅದರಿಂದ ಅಲ್ಲಿ ತರ್ಕದೊಂದಿಗೆ ಅಂತ ಹೇಳ್ತಾನೆ. ತರ್ಕದೊಂದಿಗೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಬೇಕು, ಆ ರೀತಿಯಾಗಿ ಅದನ್ನ ಅಲ್ಲಿ ನಿರೂಪಿಸಲಾಗಿದೆ. ಬರೀ ವಿವರಿಸೋದಲ್ಲ, ನಿರೂಪಿಸೋದು, ಪ್ರೂವ್ ಮಾಡುವುದು. ಇದು ಎರಡನ್ನು ಪ್ರೂವ್ ಮಾಡುವುದು. ಏನು, ಯಾರು ಈ ಶರೀರದ ಅಂದ್ರೆ ಈ ಕ್ಷೇತ್ರ ಮತ್ತೆ ಈ ಕ್ಷೇತ್ರಜ್ಞ, ಅದರ ಬಗ್ಗೆ ಅಂತಹ ಒಂದು ಜ್ಞಾನವನ್ನ ವೇದಾಂತ ಸೂತ್ರದಲ್ಲಿ ಅದನ್ನ ನಿರೂಪಿಸಲಾಗಿದೆ ಅನ್ನೋದನ್ನ ಭಗವಂತ ಹೇಳ್ತಾನೆ. ಈಗ ನಾವು ನೋಡೋಣ, ಒಂದೊಂದನ್ನೇ ನೋಡ್ತಾ ಹೋಗೋಣ. ನಮ್ಮ ಶರೀರದ ಬಗ್ಗೆ ತಿಳ್ಕೊಳ್ಬೇಕಲ್ವಾ ನಾವೀಗ, ಆದ್ರಿಂದ ನಮ್ಮ ಶರೀರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಹಾಗಿದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಮ್ಮ ಶರೀರ ಅಂದ್ರೆ ಯಾವ ರೀತಿಯಾಗಿ ಆಗಿರುತ್ತೆ ಅನ್ನುವಂಥದ್ದು. ಅಲ್ಲಿ ಒಂದು ಅನ್ನಮಯ ಕೋಶ ಅನ್ನುವಂಥದ್ದು ನಾವು ಮೊದಲಿರುವಂತಹದ್ದು. ಅಂದ್ರೆ ಈ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಅನ್ನಮಯ ಕೋಶ, ಹರೇ ಕೃಷ್ಣ. ಸೊ ಅನ್ನಮಯ ಕೋಶ
ಅನ್ನುವಂಥದ್ದು ಏನಿರುತ್ತೆ ಅಂದ್ರೆ ನಾವಿಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ ಹೋದ್ರೆ ಅದು ಪರಮಪ್ರಭುವಿನ ಒಂದು ಅಭಿವ್ಯಕ್ತಿ ಅಂತ ಕರೀತಾರೆ ಅನ್ನಮಯ ಕೋಶ. ಇದು ಅಂದ್ರೆ ಇಲ್ಲಿ ಹೆಚ್ಚಾಗಿ ನಾವು ನಮ್ಮ ಶರೀರದ ಬಗ್ಗೆ, ಫಿಸಿಕಲ್ ಬಾಡಿ ಬಗ್ಗೆ ಹೆಚ್ಚಾಗಿ ನಮ್ಗೆ, ಯಾಕೆಂದ್ರೆ ಮೊದಲಿಗೆ ನಮ್ಗೆ ಊಟ ಮಾಡ್ಲಿಕ್ಕೆ ಬೇಕು ಅಲ್ವಾ ಅನ್ನಮಯ ಕೋಶ. ಈ ಶರೀರ ಇರ್ಬೇಕಂದ್ರೆ ನಾವು ಊಟ ಮಾಡ್ಬೇಕು, ಆಹಾರವನ್ನ ತೆಗೆದುಕೊಳ್ಳಬೇಕು. ಅದರಿಂದ ಅನ್ನಮಯ ಕೋಶ ಅನ್ನುವಂತಹದ್ದು ಆಹಾರದ ಕುರಿತಾಗಿ ಇರುವಂತಹದ್ದು. ಹಾಗೆಯೇ ಪ್ರಾಣಮಯ ಕೋಶ ಅನ್ನುವಂಥದ್ದು ನೆಕ್ಸ್ಟ್ ಬರುವಂತಹದ್ದು. ಅದರಲ್ಲಿ ಆಹಾರದಲ್ಲಿ ಹೇಗೆ ನಾವು ಅನ್ನಮಯ ಕೋಶದಲ್ಲಿ ಆಹಾರದಲ್ಲಿ ನಾವು ನಿಗ್ರಹಿಸಿ ಸರಿಯಾದ ಆಹಾರವನ್ನು ತೆಗೆದುಕೊಂಡು, ಯಾಕೆಂದ್ರೆ ಆಹಾರ ಶುದ್ಧಿ ಸತ್ವ ಶುದ್ಧಿ ಅಂತ ಕರೀತಾರೆ. ಈ ಸತ್ವ ಶರೀರ ಶುದ್ಧವಾಗಿರಬೇಕು, ಆತ್ಮ ಶುದ್ಧವಾಗಿರಬೇಕು, ಅಥವಾ ನಮ್ಮಲ್ಲಿರುವಂತಹ ಮನಸ್ಸು ಶುದ್ಧವಾಗಿರ್ಬೇಕಂದ್ರೆ ನಾವು ತಿನ್ನುವಂತಹ ಆಹಾರ ಶುದ್ಧವಾಗಿರಬೇಕು. ಆದ್ರಿಂದ ಅನ್ನಮಯ ಕೋಶ ಬಹಳ ಮುಖ್ಯವಾದದ್ದು. ಅನಂತರ ಪ್ರಾಣಮಯ ಕೋಶ. ಇಲ್ಲಿ ಏನಾಗತ್ತೆ, ಇಲ್ಲಿ ಎಲ್ಲಾ ಕಡೆ ಭಗವಂತನನ್ನು ನಾವು ನೋಡುವಂತಹದ್ದು, ಎಲ್ಲಾ ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು ಪ್ರಾಣಮಯ ಕೋಶ. ಅಂದ್ರೆ ಪರಮಾತ್ಮ ಪ್ರತಿಯೊಬ್ಬರ ಜೀವಿಯ ಹೃದಯದಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ಹಾಗೆಯೇ ಮುಂದೆ ಬರುವಂತಹದ್ದೇ ಜ್ಞಾನಮಯ ಕೋಶ. ಜ್ಞಾನಮಯ ಕೋಶ ಅನ್ನುವಂತಹದ್ದು ಈ ಭೌತಿಕ ಅಭಿವ್ಯಕ್ತಿಯ ಹೊರಗಡೆ ಇರುವಂತಹದ್ದು. ಜ್ಞಾನಮಯ ಅಂದ್ರೆ ಇಲ್ಲಿ ಈಗ ನಮಗೆ ಅರ್ಥವಾಗ್ತಾ ಇದೆ, ಈ ಸೃಷ್ಟಿ ಇದೆ, ಅಲ್ಲಿ ನಾನಿದ್ದೇನೆ, ಈ ಸೃಷ್ಟಿಯ ಹಿಂದೆ ಯಾರೋ ಇದ್ದಾರೆ, ನಾನು ಯಾಕೆ ಇಲ್ಲಿ ಇದ್ದೇನೆ, ನಾನು ಯಾಕೆ ಈ ರೀತಿಯಾದಂತಹ ಶರೀರವನ್ನ ಪಡೆದಿದ್ದೇನೆ, ಹೀಗೆ ಇದರೆಲ್ಲದರ ಕುರಿತಾಗಿ ಅರಿವು ಮೂಡುವಂತಹದ್ದು ಜ್ಞಾನಮಯ ಕೋಶ. ಈ ಜ್ಞಾನಮಯ ಕೋಶ ಅಂದ್ರೆ ಇಲ್ಲಿ ಯಾಕೆ ಈ ಎಲಿವೇಶನ್ ಏನಿದೆಯಲ್ಲ, ಅನ್ನಮಯ ಕೋಶದಲ್ಲಿ ಬಹಳ ಜನ ಇರ್ತಾರೆ ಪ್ರತಿಯೊಬ್ಬರು. ಯಾಕೆಂದ್ರೆ ಎಲ್ರಿಗೂ ಬೇಕು, ಈ ಶರೀರ ಇರ್ಬೇಕಂದ್ರೆ ಆಹಾರ ಬೇಕು, ಆಹಾರ ತಿನ್ಬೇಕು. ಅದರಿಂದ ಎಲ್ಲರೂ ಬಹಳವಾಗಿ ಈ ಶರೀರದ ಮೇಲೆ ಕೆಲಸ ಮಾಡುವಂತಹದ್ದು, ಎಕ್ಸಸೈಸ್ ಮಾಡುವಂತಹದ್ದು, ತಿನ್ನುವಂತಹದ್ದು, ಹೀಗೆ ಶರೀರ ಇರ್ಬೇಕಲ್ಲ, ಶರೀರಕ್ಕೆ ಆಹಾರ ಬೇಕೇ ಬೇಕಲ್ಲ. ಹೆಚ್ಚಿನ ಜನ ಪ್ರಪಂಚದಲ್ಲಿ ಬರೀ ಅನ್ನಮಯ ಕೋಶದಲ್ಲಿ ಇರುವಂತಹದ್ದು. ಸ್ವಲ್ಪ ಪರ್ಸೆಂಟೇಜ್ ಪ್ರಾಣಮಯ ಕೋಶಕ್ಕೆ ಹೋಗ್ತಾರೆ, ಆಮೇಲೆ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಜ್ಞಾನಮಯ ಕೋಶಕ್ಕೆ ಹೋಗುವಂತಹದ್ದು. ಸೊ ಜ್ಞಾನಮಯ ಕೋಶಕ್ಕೆ ಹೋದಾಗ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಆಮೇಲೆ ವಿಜ್ಞಾನಮಯ ಕೋಶ. ಇಲ್ಲಿ ನಮಗೆ ಗೊತ್ತಾಗತ್ತೆ, ಓ ಯಾರಿದ್ದಾರೆ, ಯಾರು ಅವನು ಸೃಷ್ಟಿಕರ್ತ, ಎಲ್ಲಾ ಕಾರಣಗಳ ಕಾರಣ ಯಾರು, ದೇವೋತ್ತಮ ಪರಮಪುರುಷ ಯಾರು ಅನ್ನುವಂತಹದರ ಅರಿವು ವಿಜ್ಞಾನಮಯ ಕೋಶದಲ್ಲಿ ನಮಗೆ ಗೊತ್ತಾಗತ್ತೆ. ಅದರಿಂದ ಅನಂತರ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಇಲ್ಲಿ ನಿರಾಕಾರ ರೂಪ ಭಗವನ್ ಜೊತೆಗೆ ನಾವು ಒಂದಾಗುವಂತಹದ್ದು ಬ್ರಹ್ಮನ್ ಸಾಕ್ಷಾತ್ಕಾರ ವಿಜ್ಞಾನಮಯ ಕೋಶದಲ್ಲಿ ಅರ್ಥ ಆಗತ್ತೆ. ಭಗವಂತನ ನಿರಾಕಾರ ರೂಪ, ಭಗವಂತನ ಪರಮಾತ್ಮನ ರೂಪ, ಭಗವಂತನ ಇದರ ಬಗ್ಗೆ ನಮಗೆ ಅರಿವಾಗತ್ತೆ. ಆದ್ರೆ ಬ್ರಹ್ಮನ್ ಅಂತಕ್ಕೆ ನಾವು ತಲುಪಬಹುದು ವಿಜ್ಞಾನಮಯ ಕೋಶದಲ್ಲಿ. ಹಾಗೆಯೇ ನಮ್ಮ ಮುಂದಿನ ಕೋಶವೇ ಆನಂದಮಯ ಕೋಶ ಅನ್ನುವಂಥದ್ದು. ಸೊ ಈ ಆನಂದಮಯ ಕೋಶದಲ್ಲಿ ಆತ್ಮ ತನ್ನ ನಿಜವಾದ ನೆಲೆಯನ್ನ ಪಡೆಯತ್ತೆ. ಆತ್ಮ ಏನು, ಭಗವಂತ ಏನು, ಭಗವಂತನನ್ನ ಸಚ್ಚಿದಾನಂದ ವಿಗ್ರಹ ಅಂತ ಕರೀತಾರೆ. ಅನಾದಿರಾದಿರ್ ಗೋವಿಂದ ಸರ್ವಕಾರಣ. ಭಗವಂತ ಸಚ್ಚಿದಾನಂದ ವಿಗ್ರಹ ಅಂದ್ರೆ ಅವನು ಸಚ್ಚಿತ್ ಆನಂದ, ಯಾವಾಗಲೂ ಸತ್ ಚಿತ್ ಆನಂದ. ಆತ್ಮವೂ ಸಹಿತ ಸಚ್ಚಿತ್ ಆನಂದ, ಆತ್ಮದ ನೆಲೆ ಆನಂದವಾಗಿರುವಂತ, ಸದಾ ಆನಂದವಾಗಿರುವಂತಹದ್ದು. ಈ ಆನಂದಕ್ಕೋಸ್ಕರವೇ ನಾವು ಜಗತ್ತಿನಲ್ಲಿ ಹುಡುಕಾಡ್ತೇವೆ. ಆದರೆ ನಮ್ಗೆ ಈ ಆನಂದ ಇಲ್ಲಿ ಶಾಶ್ವತವಾದಂತಹ ಆನಂದ ಇಲ್ಲಿ ನಮಗೆ ಖಂಡಿತವಾಗಿಯೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಈ ಶಾಶ್ವತವಾದಂತಹ ಆನಂದ ನಮಗೆ ವಿಜ್ಞಾನಮಯ ಕೋಶದಿಂದ ನಾವು ನಮ್ಮನ್ನ ಆನಂದಮಯ ಕೋಶಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು. ಇಲ್ಲಿ ಭಗವಂತನ ಜೊತೆಗೆ ಸಂಬಂಧವನ್ನ ಸ್ಥಾಪಿಸುವಂತಹದ್ದು. ನಾವು ಭಗವಂತನ ಜೊತೆಗೆ ವಾತ್ಸಲ್ಯ, ಪ್ರೇಮ ಅಥವಾ ಈ ಮಾಧುರ್ಯ ಅಥವಾ ಸಾಕ್ಷ್ಯ, ಹಲವಾರು ರೀತಿಯಲ್ಲಿ ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನ, ಭಕ್ತಿಯ 9 ವಿಧಗಳನ್ನು ನೋಡಿದ್ವಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನ ಸ್ಥಾಪಿಸುವಂತಹದ್ದು ಅದು ಆನಂದಮಯ ಕೋಶ. ಆವಾಗ ಶಾಶ್ವತವಾದಂತಹ ಎಟರ್ನಲ್ ಬ್ಲೆಸ್, ನಮಗೆ ಶಾಶ್ವತವಾದಂತಹ ಆನಂದ. ಯಾವುದೇ ರೀತಿಯಂತ ನಾವು ಮತ್ತೆ ಈ ಐಹಿಕ ಪ್ರಪಂಚಕ್ಕೆ ಬಂದು ಇಲ್ಲಿ ಸಿಕ್ಕಾಕೊಳ್ಳುವಂತಹದ್ದಿಲ್ಲ. ನಾವು ಪೂರ್ತಿಯಾಗಿ ನಾವಲ್ಲಿ ಭಗವಂತನೊಂದಿಗೆ ನಮ್ಮ ನೇರ ಸಂಪರ್ಕವನ್ನ ಸ್ಥಾಪಿಸುವಂತಹದ್ದು ಅದು ಆನಂದಮಯ ಕೋಶ. ಕ್ಷೇತ್ರದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುವಂತ
ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ಯೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ ಮತ್ತು ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳನ್ನು ಪರಿಗಣಿಸುತ್ತಾರೆ. ಈ ಕ್ಷೇತ್ರ ಹೇಗಿದೆ, ಹೇಗಾಗಿದೆ ಈ ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರ ಅಂದ್ರೆ ಇಲ್ಲಿ ದೇಹ ಅಂತ ಹೇಳ್ತಾನೆ ಅಲ್ವಾ. ಈ ಶರೀರ ಹೇಗಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ಲಿಕ್ಕೆ ಹೋದ್ರೆ, ಈ ಶರೀರದಲ್ಲಿ ಇದು ಆಗಿರುವಂತಹದ್ದು ಪಂಚಭೂತಗಳಿಂದ. ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಪಂಚಭೂತಗಳು ಯಾವುವು? ಪಂಚಮಹಾಭೂತಗಳು ಅಂತ ಕರೀತಾರೆ. ಗಾಳಿ, ಯಾವುವು? ನೀರು, ಬೆಳಕು, ಭೂಮಿ, ಆಕಾಶ. ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಪೃಥ್ವಿ ಅಂದ್ರೆ ಭೂಮಿ, ಆಪ್ ಅಂದ್ರೆ ನೀರು, ತೇಜ ಅಂದ್ರೆ ಬೆಂಕಿ, ಬೆಂಕಿ, ವಾಯು, ಆಕಾಶ. ಸೊ ಆಕಾಶ. ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಇವು ಪಂಚ ಮಹಾಭೂತಗಳು ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ಶರೀರ ಪಂಚಮಹಾಭೂತಗಳಿಂದ ಆಗಿದೆ. ಆದರೆ ಈ ಶರೀರ ಪೂರ್ತಿಯಾಗಿ, ಈ ದೇಹ ಪೂರ್ತಿಯಾಗಿ ತನ್ನ ಕೆಲಸವನ್ನ ಮಾಡ್ಬೇಕಂದ್ರೆ ಅದಕ್ಕೆ ಬುದ್ಧಿ, ಅಹಂಕಾರ ಮತ್ತೆ ಮನಸ್ಸು ಬರ್ಲೇಬೇಕಾಗುತ್ತೆ. ಇದನ್ನ ನಾವು ಸೂಕ್ಷ್ಮೇಂದ್ರಿಯ ಅಂತ ಕರೀತೇವೆ, ಅಂದ್ರೆ ಸೂಕ್ಷ್ಮ ಶರೀರ ಅಂತ ಕರೀತೇವೆ. ಅಹಂಕಾರ, ಬುದ್ಧಿ ಮತ್ತೆ ಮನಸ್ಸು. ಈ ಮನಸ್ಸನ್ನ ಅಂತರೇಂದ್ರಿಯ ಅಂತಾನು ಕರೀತಾರೆ ಅಲ್ವಾ. ಸೊ ಈಗ ನಾವಿಲ್ಲಿ ನೋಡುವಂತಹದಂದ್ರೆ ವೇದಾಂತ ಸೂತ್ರಗಳಲ್ಲಿ ಇವುಗಳನ್ನ ಹೇಳಲಾಗಿದೆ. ಏನಂತ ಹೇಳ್ತಾರೆ ಅಂದ್ರೆ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಇವು ಪಂಚಭೂತಗಳು. ಅದಾದ್ಮೇಲೆ ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಅಂತ. ಪ್ರಕೃತಿಯ 3 ಗುಣಗಳು ಬರುತ್ತೆ ಇಲ್ಲಿ. ಈಗ ಪ್ರಕೃತಿಯ 3 ಗುಣಗಳಿದ್ದಾಗ ಮಾತ್ರ ಈ ಶರೀರ ಆತ್ಮ ಬಂದ್ಮೇಲೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುವಂತದ್ದು. ಪ್ರಕೃತಿಯ 3 ಗುಣಗಳು ಯಾವುದು? ಅಹಂಕಾರ, ಸಾತ್ವಿಕ, ಬುದ್ಧಿ, ರಜಸ್ಸು, ತಮಸ್ಸು. ಸತ್ವ, ರಜ, ತಮ. ಸತ್ವ, ರಜ, ತಮ. ಅಹಂಕಾರ ಅಲ್ಲ, ಅಹಂಕಾರ, ಬುದ್ಧಿ ಮತ್ತೆ ಮನಸ್ಸು ಬರುವಂತಹದ್ದು ಸೂಕ್ಷ್ಮ ಶರೀರ. ಈ ಭೌತಿಕ ಫಿಸಿಕಲ್ ಶರೀರಕ್ಕೆ, ಭೌತಿಕವಾದಂತಹ ಶರೀರಕ್ಕೆ ಸೂಕ್ಷ್ಮ ಶರೀರ ಬರಬೇಕಾಗಿದೆ. ಆಮೇಲೆ ಬರುವಂತಹದ್ದು ಇನ್ನೊಂದು ಆತ್ಮ ಅನ್ನುವಂಥದ್ದು. ಆದ್ರೆ ಈಗ ಅದಕ್ಕೂ ಮೊದಲು ನಾವು ಕರ್ಮೇಂದ್ರಿಯಗಳು ಬರುತ್ತೆ. ಕರ್ಮೇಂದ್ರಿಯಗಳು ಅಂದ್ರೆ ಯಾರು? ನಮ್ಮ ಅಂದ್ರೆ ಇಂದ್ರಿಯ. ಕರ್ಮೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯ. ಇವನ ಕರ್ಮೇಂದ್ರಿಯ ಅಂತ ನಾವು ಕರೆಯುವಂತಹದ್ದು. ಸೊ ಇದು ಬರ್ಬೇಕ ತಾನೆ, ಆಗ ಮಾತ್ರ ಈಗ ನಮಗೆ ನೋಡ್ಲಿಕ್ಕೆ ಆಗೋದು, ವಾಸನೆ ತಗೊಳ್ಲಿಕ್ಕೆ ಆಗೋದು, ಹೀಗೆ ಸ್ಪರ್ಶೇಂದ್ರಿಯ ಆಗುವಂತಹದ್ದು. ಸೊ ಇವೆಲ್ಲ ಇಂದ್ರಿಯಗಳು ಬಂದಿದೆ. ಅದಾದ್ಮೇಲೆ ಜ್ಞಾನೇಂದ್ರಿಯ ಬರುತ್ತೆ. ಜ್ಞಾನೇಂದ್ರಿಯಗಳು ಯಾವುದು? ಯಾರಾದ್ರೂ ಗೆಸ್ ಮಾಡ್ತೀರಾ? ನಮ್ಮ ಜ್ಞಾನೇಂದ್ರಿಯಗಳು ಬುದ್ಧಿ, ಮನಸ್ಸು. ಬುದ್ಧಿ, ಮನಸ್ಸು, ಅಹಂಕಾರ, ಸೂಕ್ಷ್ಮ ಕೃಷ್ಣ ಪ್ರಭುಜಿ, ಅದು ಕಣ್ಣು, ಕಿವಿ ಮತ್ತು ಬಾಯಿ, ಮೂಗು ಇವು ಜ್ಞಾನೇಂದ್ರಿಯ ಬರುತ್ತೆ ಪ್ರಭುಜಿ. ಪಂಚೇಂದ್ರಿಯ ಅದು ಕರ್ಮೇಂದ್ರಿಯ ಅಂತ ಪ್ರಭುಜಿ, ಅದು ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ಅಂದ್ರೆ ಕೈ ಮತ್ತು ಕಾಲು. ಶಬ್ದ, ಕಾಲು. ಶಬ್ದ ಅಂದ್ರೆ ನಾವು ಕೇಳಿಸ್ಕೊಳ್ಳುವಂತ ಶಬ್ದ, ಕಾಲುಗಳು ಮತ್ತೆ ಕೈಗಳು ಮತ್ತೆ ಗುದ ಮತ್ತೆ ಜನನೇಂದ್ರಿಯ. ಜನನೇಂದ್ರಿಯ ಇವು ಕರ್ಮೇಂದ್ರಿಯಗಳು. ಸಾರಿ, ಇವನ್ನ ಕರ್ಮೇಂದ್ರಿಯ ಅಂತ ಕರೆಯುವಂತದ್ದು. 5 ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಆಮೇಲೆ ಬರುವಂತಹದ್ದು ಕರ್ಮೇಂದ್ರಿಯ. ಶಬ್ದ, ಕಾಲು, ಕೈಗಳು, ಗುದ ಮತ್ತು ಜನನೇಂದ್ರಿಯ. ಸೊ ಇವು ಕರ್ಮೇಂದ್ರಿಯಗಳು. ಇವುಗಳ ಮೇಲೆ ಮನಸ್ಸು ಬರುವಂತಹದ್ದು. ಮನಸ್ಸನ್ನ ನಾವು ಅಂತರೇಂದ್ರಿಯ ಅಂತ ಕರಿತೇವೆ. ಆದ್ರಿಂದ ಈ ಮನಸ್ಸು ಸೇರಿದಂತೆ ಒಟ್ಟು 11 ಇಂದ್ರಿಯಗಳು ಅಂತ ನಾವು ತಿಳಿಬಹುದು. ಅದರ ನಂತರ 5 ಇಂದ್ರಿಯ ವಸ್ತುಗಳಿವೆ. 5 ಇಂದ್ರಿಯ ವಸ್ತುಗಳು ಯಾವುದು? ಪ್ರತಿಯೊಂದು ಇಂದ್ರಿಯ ಮಾಡುವಂತಹ ಕೆಲಸ. ಅದು ವಾಸನೆ, ರುಚಿ,
ರೂಪ, ಸ್ಪರ್ಶ ಮತ್ತು ಶಬ್ದ. ಸೊ ಇವೆಲ್ಲ ಸೇರಿ 24 ಘಟಕಾಂಶಗಳ ಮೊತ್ತವನ್ನ ನಾವು ಕ್ಷೇತ್ರ ಅಂತ ಕರೆಯುವಂತಹದ್ದು. ಈ ಶರೀರ ಆಗ್ಬೇಕಂದ್ರೆ ಇವೆಲ್ಲ ಇರಬೇಕು, ಆಗ ಅದು ಒಂದು ಕ್ಷೇತ್ರವಾಗತ್ತೆ. ಯಾರು ಈ 24 ವಿಷಯಗಳನ್ನ ವಿಶ್ಲೇಷಿಸಿ ಅಧ್ಯಯನ ಮಾಡ್ತಾನೋ ಕ್ಷೇತ್ರ ಅನ್ನೋದು ಅವನಿಗೆ ಅರ್ಥ ಆಗತ್ತೆ. ಆಮೇಲೆ ನಮಗೆ ಬರುವಂತಹದ್ದು ಬಯಕೆ, ದ್ವೇಷ, ಸುಖ ಮತ್ತು ದುಃಖ. ಇವುಗಳನ್ನ ನಾವು ಕ್ರಿಯೆ, ಪ್ರತಿಕ್ರಿಯೆ ಅಂತ ಕರಿತೇವೆ. ಯಾವುದು? ಬಯಕೆ, ದ್ವೇಷ, ಸುಖ ಮತ್ತೆ ದುಃಖ. ಇದನ್ನ ನಾವು ಕ್ರಿಯೆ, ಪ್ರತಿಕ್ರಿಯೆ ಅಂತ ಹೇಳುವಂತಹದ್ದು. ಈ ಜಡದೇಹ ಪಂಚಮಹಾಭೂತದ ನಿರೂಪಣೆ, ಪ್ರಜ್ಞೆ ಮತ್ತು ದೃಢ ವಿಶ್ವಾಸ ಜೀವಿಯ ಲಕ್ಷಣಗಳನ್ನ ಪ್ರತಿನಿಧಿ ಮಾಡತ್ತೆ. ಈ ಜೀವ ಲಕ್ಷಣಗಳು ಸೂಕ್ಷ್ಮ ದೇಹ ಅಂತ ಕರೀತಾರೆ. ಆ ಸೂಕ್ಷ್ಮ ದೇಹದಲ್ಲಿ ಮನಸ್ಸು, ಅಹಂಕಾರ ಮತ್ತೆ ಬುದ್ಧಿ ಪ್ರತಿನಿಧಿಯಾಗಿವೆ. ಈ ಸೂಕ್ಷ್ಮ ಘಟಕಾಂಶಗಳನ್ನ ನಾವು ಕ್ಷೇತ್ರದಲ್ಲಿ, ಇದೆಲ್ಲ ಒಂದು ಕ್ಷೇತ್ರದಲ್ಲಿ ಸೇರಿರುವಂತಹದ್ದು. ಅದರಿಂದ ಪಂಚಭೂತಗಳು, ಅಹಂಕಾರ ಅದು ಒಂದು ಸ್ಥೂಲ ನಿರೂಪಣೆ, ಅಹಂಕಾರದ ಒಂದು ಸ್ಥೂಲ ನಿರೂಪಣೆ. ಯಾವುದು? ಈ ಪಂಚಭೂತಗಳು ಅನ್ನುವಂಥದ್ದು. ಈ ಅಹಂಕಾರ ಅನ್ನುವಂಥದ್ದು ಏನು ಬರತ್ತಲ್ಲ, ಅದು ಸೂಕ್ಷ್ಮ ಶರೀರದಲ್ಲಿ ಬರುವಂತಹದ್ದು. ಈ ಅಹಂಕಾರ ಮಿಥ್ಯಾಹಂಕಾರ ಆಗ್ಬಾರ್ದು. ಅಹಂಕಾರ ಅನ್ನುವಂಥದ್ದು ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂಥದ್ದು, ಐಡೆಂಟಿಟಿ. ಈಗ ಕೆಲವರು ಹೇಳ್ತಾರೆ, ನಾನು ಇಂಜಿನಿಯರ್, ನಾನು ಡಾಕ್ಟರ್, ನಾನು ಸೈಂಟಿಸ್ಟ್, ನಾನು ಅದು, ನಾನು ಇದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದು ಮಿಥ್ಯಾಹಂಕಾರ ಅಂತ ಕರೆಸ್ಕೊಳ್ಳುತ್ತೆ, ಅದು ಅಹಂ ಆಗ್ಬಿಡತ್ತೆ. ಅದರಿಂದ ಅಹಂಕಾರ, ಪ್ರಭುಪಾದರು ಹೇಳುವಂತಹದ್ದು, ಅಹಂಕಾರ ಇರಬೇಕು. ನಾವು ಭಗವಂತನ ಕುರಿತಾಗಿ ಅಹಂಕಾರ ಇರಬೇಕು. ಭಗವಂತನ ಭಕ್ತನಾಗಿ ನಮ್ಮನ್ನು ನಾವು ಗುರುತಿಸಿಕೊಳ್ಬೇಕು. ಅದಕ್ಕೆ ನಮ್ಗೆ ಅಭಿಮಾನ ಇರಬೇಕು. ನಾನು ಭಗವಂತನ ಭಕ್ತ, ನಾನು ಭಗವಂತನ ಕುರಿತಾಗಿ ಇದನ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು. ಸೊ ಅದು ಮುಖ್ಯವಾದದ್ದು. ಅದರಿಂದ ಐಹಿಕ ಪ್ರಕೃತಿಯ ಅವ್ಯಕ್ತ ಗುಣಗಳಿಗೆ ಪ್ರಧಾನ ಯಾವುದು ಅಂದ್ರೆ ಪ್ರಕೃತಿಯ ಗುಣಗಳಿಗೆ ಪ್ರಧಾನ ಅಂತ ಕರೀತಾರೆ ಅದನ್ನ. ಅದರಿಂದ ಈ 24 ಘಟಕಗಳನ್ನು ಮತ್ತು ಅವುಗಳ ಪರಸ್ಪರ ಪ್ರತಿಕ್ರಿಯೆಗಳನ್ನು ವಿವರವಾಗಿ ಯಾರು ತಿಳಿಯ ಬಯಸುವವನು, ಅಂದ್ರೆ ಈ ಭಗವದ್ಗೀತೆಯ ಸಾರಾಂಶ, ಇಲ್ಲಿ ಭಗವದ್ಗೀತೆಯಲ್ಲಿ ಬರೀ ಸಾರಾಂಶ ಕೊಟ್ಟಿದೆ ಇದರ ಬಗ್ಗೆ. ಅದರಿಂದ ಅವರು ಇದನ್ನ ಹೆಚ್ಚು ತಿಳ್ಕೊಳ್ಬೇಕಂದ್ರೆ ತತ್ವಶಾಸ್ತ್ರವನ್ನ ಇನ್ನೂ ಹೆಚ್ಚಾಗಿ ವಿವರವಾಗಿ ಅಭ್ಯಾಸ ಮಾಡಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಅದರಿಂದ ಈ ದೇಹ ಅನ್ನುವಂಥದ್ದು ಏನಾಗತ್ತೆ, 6 ಬಗೆಯ ವ್ಯತ್ಯಾಸ ಉಂಟು ದೇಹದಲ್ಲಿ. ಒಂದು, ಈ ದೇಹ ಹುಟ್ಟತ್ತೆ, ಈ ದೇಹ ಬೆಳೆಯತ್ತೆ, ಈ ದೇಹ ಉಳಿಯತ್ತೆ, ಅಥವಾ ಈ ದೇಹ ಏನ್ ಮಾಡತ್ತೆ, ರೀಪ್ರೊಡಕ್ಷನ್, ಮಕ್ಕಳು ಮರಿಗಳನ್ನ ಮಾಡುವಂತಹದ್ದು ಅದನ್ನ ಮಾಡತ್ತೆ. ಮತ್ತೆ ಕಡೆಯಲ್ಲಿ ಈ ದೇಹ ಏನ್ ಮಾಡತ್ತೆ, ಕ್ಷಯಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಕ್ಷೀಣವಾಗ್ತಾ ಹೋಗುತ್ತೆ. ಆಮೇಲೆ ಏನ್ ಮಾಡತ್ತೆ, ಈ ದೇಹ ಮಾಯವಾಗತ್ತೆ, ಪಂಚಭೂತಗಳಲ್ಲಿ ಲೀನವಾಗತ್ತೆ ಅನ್ನುವಂಥದ್ದು. ಆದ್ರೆ ಈ ಕ್ಷೇತ್ರಜ್ಞ ಮಾತ್ರ ಈ ಶರೀರದಿಂದ ಬೇರೆಯಾದವನು, ಅವನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳುವಂತಹದ್ದು. ಇದು ಅಮಾನಿತ್ವಂ ಅದಮ್ಮಿತ್ವಂ ಅಹಿಂಸಾ ಶಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಮನ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನ ದಿಸ್ತಂಗಃ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಹರತೇರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಏದತೋನ್ಯಥಾ. ಸೊ ಇಲ್ಲಿ ಜ್ಞಾನ ಅಂದ್ರೆ ಏನು ಅನ್ನೋದರ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಜ್ಞಾನ ಅಂದ್ರೆ ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿ, ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡಕುಗಳನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ,
ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ ಅನ್ನೋದನ್ನ ಭಗವಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಸೊ ನಮ್ರತೆ ಗೊತ್ತಿದೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ಪ್ರಭುಪಾದರು USA ಹೋಗಿ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಅವರು UK ಹೋಗ್ತಾರೆ. ಪ್ರಥಮವಾಗಿ ಈ ಜಾರ್ಜ್ ಹ್ಯಾರಿಸನ್ ಬೀಟಲ್ ಅವರು ಆಲ್ರೆಡಿ ಭಗವಂತನ ಅಂದ್ರೆ ಶೀಲಾ ಪ್ರಭುಪಾದರ ಶಿಷ್ಯ, ಅವರ ಇದನ್ನ ಸ್ವೀಕಾರ ಮಾಡ್ತಾರೆ. ಅವರು ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ UK ನಲ್ಲಿ ಏನೇನು ವ್ಯವಸ್ಥೆ ಬೇಕು ಇಂಗ್ಲೆಂಡ್ ಅಲ್ಲಿ ಅವ್ರು ಮಾಡಿರ್ತಾರೆ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಆದ್ರೆ UK ನಲ್ಲಿ ಈಗ ಹೋದಾಗ ಅವ್ರಿಗೆ ಹೇಳ್ತಾರಂತೆ, ಇಂಡಿಯಾ is a poor country, it is underdeveloped country, we are developed here, ನೀವು ಯಾಕೆ ಇಲ್ಲಿ ಬಂದಿದ್ದು, ನಮ್ಗೆ ಏನನ್ನ ಕೊಡ್ಲಿಕ್ಕೆ ಬಂದಿದ್ದೀರಿ ಅನ್ನುವಂತಹದ್ದು. ಆಗ ಪ್ರಭುಪಾದರು ಹೇಳ್ತಾರಂತೆ, ಸರಿ ನೀವು ಒಂದನ್ನ ಮರೆತು ಬಂದ್ಬಿಟ್ಟಿದ್ದೀರಾ, ಅದನ್ನ ತೆಗೆದುಕೊಂಡು ಬಂದಿಲ್ಲ, ಅಲ್ಲಿ ಎಲ್ಲವನ್ನ ತೆಗೆದುಕೊಂಡು ಬಂದಿದ್ದೀರಾ, ಹೌದು ಎಲ್ಲವನ್ನ ಲೂಟ್ ಮಾಡಿದ್ದೀರಾ, ಆದ್ರೆ ಒಂದನ್ನ ತೆಗೆದುಕೊಂಡು ಬಂದಿಲ್ಲ, ಅದನ್ನ ನಿಮಗೆ ಕೊಡ್ಲಿಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೇನೆ, ಅದನ್ನು ನೀವು ತಗೊಳ್ಳಿ, ನೀವು ಉದ್ಧಾರ ಆಗಿ ಮತ್ತೆ ಅಂತ. ಸೊ ಅಲ್ಲಿ ಅಂದ್ರೆ ಇಲ್ಲಿ ತಾನು ಅಹಂಕಾರವೂ ಇರಬಾರ್ದು, ಅಹಂಕಾರವಿಲ್ಲದೆ ಇರುವಂತಹದ್ದು, ಒಂದು ರೀತಿಯಾಗಿ ನಮ್ರರಾಗಿರುವಂತಹದ್ದು, ಅದು ಜ್ಞಾನದ ಆತ್ಮ ಸಂಯಮವಾಗಿರುವಂತಹದ್ದು, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ ಅಂದ್ರೆ ಹೇಗೆ ನಾವು ಎಲ್ಲರಿಂದ ಡಿಟ್ಯಾಚ್ ಆಗುವಂತಹದ್ದು, ಅಹಂಕಾರವಿಲ್ಲದೆ ಇರುವಂತಹದ್ದು ಬಿಡಿ, ಜನ್ಮ ಸಾವು, ಜನ್ಮ ಮೃತ್ಯು, ಜರ, ಮುಪ್ಪು ಮತ್ತು ರೋಗ ವ್ಯಾಧಿ ಇವುಗಳನ್ನ ನಾವು ಗ್ರಹಿಸುವಂತಹದ್ದು. ಅಂದ್ರೆ ಯಾಕೆ ಬರ್ತಾ ಇದೆ ನಮಗೆ, ಎಲ್ಲವೂ ನಮ್ಮ ಕರ್ಮಫಲಗಳು. ಈಗ ರೋಗಗಳಿರ್ಬೋದು, ಮತ್ತೆ ಈ ಜನ್ಮ ಮೃತ್ಯು ಜರ ಅಲ್ಲ, ಇದು ಜನ್ಮ ಮೃತ್ಯು ಜರ ಅಂದ್ರೆ ಈ ಮುಪ್ಪು, ಇದೆಲ್ಲ ಬರ್ಲೇಬೇಕಾದಂತೆ ಅಲ್ವಾ, ಅದರಿಂದ ನಾವು ಎಸ್ಕೇಪ್ ಆಗಲಿಕ್ಕೆ ಸಾಧ್ಯವಿಲ್ಲ. ಸೊ ಇದ್ರ ಬಗ್ಗೆ ಗ್ರಹಿಸುವಂಥದ್ದು. ಮತ್ತೆ ಅನಾಸಕ್ತಿ, ಯಾವುದೇ ವಿಷಯದಲ್ಲಿ ಐಹಿಕ ಭೌತಿಕ ವಿಷಯದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇರಬಾರದು, ಅದನ್ನ ಅನಾಸಕ್ತಿ ಎಂಬ ಶಾಸ್ತ್ರದಿಂದ ನಿಮ್ಗೆ ಗೊತ್ತಾಗತ್ತೆ. 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಏನು ಅನಾಸಕ್ತಿಯಲ್ಲಿ. ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸುತ್ತುಕೊಳ್ಳದೆ ಮುಕ್ತವಾಗಿದೆ. ಸೊ ಇದು ಜ್ಞಾನ ಅಂತಾನೆ ಭಗವಂತ ಹೇಳ್ತಾನೆ, ಯಾಕೆಂದ್ರೆ ನಾವು ಇಂಥದ್ರಲ್ಲಿ ಸಿಕ್ಕಿಕೊಳ್ಬಾರ್ದು ಅಂತ. ಆದ್ರೆ ಶಾಸ್ತ್ರದಲ್ಲಿ ಈ ನಮ್ಮ ಈ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂತಹ 4 ಆಶ್ರಮಗಳ ಬಗ್ಗೆಯೂ ಹೇಳಿದ್ದಾರೆ. ಇವು ಸಹಿತ ನಮ್ಮನ್ನ ಮುಕ್ತಿಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಬ್ರಹ್ಮಚರ್ಯದಲ್ಲಿ ಎಲ್ಲ ಜ್ಞಾನಾರ್ಜನೆಯನ್ನ ಮಾಡಿಕೊಂಡು ಗೃಹಸ್ಥಾಶ್ರಮಕ್ಕೆ ಬಂದು ಮದುವೆಯನ್ನ ಮಾಡಿಕೊಂಡು, ಅಂದ್ರೆ ಈ ಒಂದು ಮದುವೆ ಆ ಸಂಬಂಧ, ಪತಿ ಪತ್ನಿಯರ ಸಂಬಂಧವನ್ನ ಸತ್ಪ್ರಜೆಗಳನ್ನ ಪಡೆಯಲಿಕ್ಕೆ ಉಪಯೋಗಿಸಬೇಕೆ ಹೊರತು ಆಮೇಲೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿ ಅನ್ನಿಸ್ತಾ ಇರಬಾರದು ಅನ್ನುವಂಥದ್ದು. ಮತ್ತೆ ಇದು ನಮ್ಮನ್ನ ಅಂದ್ರೆ ಭಕ್ತಿಯನ್ನ ಮಾಡ್ಬೇಕು ಅಲ್ಲೂ ಸಹಿತ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದು ಸಹಿತ, ಆಮೇಲೆ ವಾನಪ್ರಸ್ಥ ಸನ್ಯಾಸ ಎಲ್ಲವನ್ನ ತಿಳಿಸಿ ಆಮೇಲೆ ಪೂರ್ತಿಯಾಗಿ ಸನ್ಯಾಸ ಅಂದ್ರೆ ನಾವು ಆವಾಗ ಡಿಟ್ಯಾಚ್ ಆಗುವಂಥದ್ದು. ಪ್ರತಿಯೊಂದರಲ್ಲಿ ಯಾವುದೇ ರೀತಿಯಾದಂತಹ ಅಟ್ಯಾಚ್ಮೆಂಟ್ ಯಾವುದಕ್ಕೂ ಇರಬೇಕು. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ಇಷ್ಟ ಅನಿಷ್ಟಗಳು ಯಾವುದೇ ರೀತಿಯಾಗಿ ಅದರ ಬಗ್ಗೆ ನಾವು ಇಷ್ಟವಾಗಲಿ ಅನಿಷ್ಟವಾಗಲಿ ಅದ್ರ ಬಗ್ಗೆ ಹೆಚ್ಚು ಇದಾಗಿರ್ಬಾರ್ದು, ಸಮಚಿತ್ತವಾಗಿರಬೇಕು. ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಯಾರಲ್ಲಿ ಭಗವಂತನಲ್ಲಿ ನಿರಂತರವಾದಂತಹ ಪರಿಶುದ್ಧವಾದಂತಹ ಭಕ್ತಿ, ಅದು ಒಂದು ಜ್ಞಾನ ಅವನು ಹೇಳ್ತಾ ಇರುವಂಥದ್ದು. ಮತ್ತೆ ಏಕಾಂತ ಪ್ರದೇಶ, ಹೀಗೆ ನಾವು ಯಾವಾಗ ಎಲ್ಲರಿಂದ ನಿರಾಸಕ್ತಿಯನ್ನು ಹೊಂದಿ ಯಾವುದೇ ಒಂದು ಐಹಿಕ ವಿಷಯಕ್ಕೆ ಅಂಟುಕೊಳ್ಳದೆ ಇರುವಾಗ ಆಗ ನಮಗೆ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ ಬರುತ್ತೆ. ಜನಸಮೂಹದಲ್ಲಿ ಆಸಕ್ತಿ ಇರುವುದಿಲ್ಲ. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ನಾವು ಒಪ್ಪಿಕೊಳ್ಬೇಕು. ಹೌದು, ನನ್ನ ನಿಜವಾದ ಉದ್ದೇಶ ನಾನು ಹಿಂತಿರುಗಿ ಭಗವಂತನ ಜೊತೆಗೆ ನನ್ನ ಸಂಪರ್ಕವನ್ನು ಸಾಧಿಸಿ ವಾಪಸ್ ಹೋಗ್ಬೇಕು ನಾನು ಅನ್ನುವಂಥದ್ದು. ಅದು ಆತ್ಮ ಸಾಕ್ಷಾತ್ಕಾರದ ಮಹತ್ವ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ತಾತ್ವಿಕವಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ಅನ್ವೇಷಣೆ ಮಾಡುವಂಥದ್ದು. ಶಾಸ್ತ್ರ ಏನ್ ಹೇಳುತ್ತೆ
ಹೇಗೆ ನಾನು ಭಗವಂತನನ್ನ ಕುರಿತಾಗಿ ನಾನು ಅಂದ್ರೆ ಅವನ ಜೊತೆ ಸಂಪರ್ಕವನ್ನ ಹೇಗೆ ಸಾಧಿಸಬೇಕು, ಇದನ್ನ ಜ್ಞಾನ ಅಂತ ಭಗವಂತ ಹೇಳ್ತಾನೆ. ಇದಲ್ಲದೆ ಇರುವುದು ಉಳಿದದ್ದೆಲ್ಲ ಅಜ್ಞಾನ ಅನ್ನೋದನ್ನ ಹೇಳ್ತಾನೆ. ಹರೇ ಕೃಷ್ಣ. ಜ್ಞೇಯಂ ಯತ್ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನ ಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನ ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಸೊ ಇಲ್ಲಿ ಬ್ರಹ್ಮನ್ ಅಂತಕ್ಕೆ ಹೇಳ್ತಾನೆ, ಅವನ ನಿರಾಕಾರ ರೂಪದ ಬಗ್ಗೆ ಹೇಳ್ತಾನೆ. ಈಗ ಈ ಜ್ಞಾನವನ್ನ ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯುತ್ತೀಯಾ ಅಂತ ಹೇಳ್ತಾನೆ. ಅದರ ಬಗ್ಗೆ ಈ ಜ್ಞಾನದ ಗುರಿಯ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಈ ಜ್ಞಾನದ ಗುರಿಯ ಬಗ್ಗೆ ಅವನು ಹೇಳ್ತಾ ಇರುವಂತಹದ್ದು ಒಂದು ಬ್ರಹ್ಮನ್. ಈ ಬ್ರಹ್ಮನ್ ಅಂತದ್ದು ಐಹಿಕ ಕಾರ್ಯ ಕಾರಣದ ಆಚೆ ಇದೆ. ಇಲ್ಲಿ ನಾವು ಏನು ಕ್ರಿಯೆ ಪ್ರತಿಕ್ರಿಯೆಗಳ ಬಗ್ಗೆ ಅವನು ಹೇಳಿದಾನೆ. ಅಂತಹ ಒಂದು ಕ್ರಿಯೆ ಪ್ರತಿಕ್ರಿಯೆಗಳ ಕಾರ್ಯ ಕಾರಣದ ಆಚೆ ಈ ಬ್ರಹ್ಮನ್ ಭಗವಂತನ ನಿತ್ಯ ಸತ್ಯವಾದಂತಹ ಭಗವಂತನ ನಿರಾಕಾರ ರೂಪ ಬ್ರಹ್ಮನ್ ಅನ್ನುವಂತಹದ್ದು ಅದು ಐಹಿಕ ಪ್ರಪಂಚದ ಹೊರಗಡೆ ಇದೆ ಅನ್ನುವುದನ್ನ ಅವನು ಹೇಳ್ತಾನೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃತ್ಯೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದೇನೆ. ಎಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮ, ಅವನು ಆ ಪರಮಾತ್ಮ ಅನ್ನುವಂಥವನು ಸಹಿತ ಎಲ್ಲಾ ಇಂದ್ರಿಯಗಳ ಆದಿಮೂಲ. ಎಲ್ಲ ಇಂದ್ರಿಯಗಳಿಗೂ ಅವನು ಒಡೆಯ, ಆದಿಮೂಲ. ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನಿಗೆ ಇಂದ್ರಿಯಗಳಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಈ ಐಹಿಕ ಇಂದ್ರಿಯಗಳಿಲ್ಲ ಅವನಿಗೆ, ಆದ್ರೆ ಆಧ್ಯಾತ್ಮಿಕ ಇಂದ್ರಿಯಗಳಿದಾವೆ. ಅವನು ಆಧ್ಯಾತ್ಮಿಕ ಇಂದ್ರಿಯಗಳು ಎಲ್ಲಾ ಇಂದ್ರಿಯಗಳು ಎಲ್ಲಾ ರೀತಿಯಾಗಿ ಕೆಲಸ ಮಾಡ್ತವೆ. ಈಶೋಪನಿಷತ್ತಲ್ಲಿ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ನಿಮ್ಗೆ ಮುಂದೆ ಈ ಭಗವದ್ಗೀತೆ ಆದ್ಮೇಲೆ ಆ ರೀತಿಯಾಗಿ ನಾವು ಈಶೋಪನಿಷತ್ನ ಕ್ಲಾಸ್ಗಳಿಗೆ ಯಾವಾಗ ಬರ್ತೇವೋ ಆಗ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಪ್ರಭಾವತಿ ಮಾತಾಜಿ, ಹರೇ ಕೃಷ್ಣ. ಇದಕ್ಕೆ ಸಗತ ಸಾರಿ ಮಾತಾಜಿ, ಹೇಳಿ. ನಾನು ಮ್ಯೂಟ್ ಮಾಡ್ಬಿಟ್ಟೆ. ಹೌದಾ? ಅಲ್ಲ, ಅವ್ರೇನೋ ಹೇಳ್ತಾ ಇದ್ರು. ಮಾತಾಜಿ ಹೇಳಿ, ಅನ್ಮ್ಯೂಟ್ ಮಾಡಿ. ಓಕೆ. ಆತನು ನಿಸರ್ಗದ ಗುಣಗಳನ್ನೂ ಮೀರಿದವನು. ಯಾರು? ಈ ಪರಮಾತ್ಮ ನಿಸರ್ಗದ 3 ಗುಣಗಳನ್ನೇ ಹೊರಗೆ ಇರುವವನು. ಸತ್ವರಜ ತಮೋ ಗುಣಗಳ ಹೊರಗೆ ಇರುವವನು. ಅದೇ ಕಾಲದಲ್ಲಿ ನಿಸರ್ಗದ ಗುಣಗಳ ಪ್ರಭು, ಎಲ್ಲಾ ಗುಣಗಳ ಪ್ರಭು. ಈ ನಿಸರ್ಗದ 3 ಗುಣಗಳ ಪ್ರಭು ಅವನೇ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತಾತ್ವ ವಿಜ್ಞೇಯಂ ದೂರಸ್ಥಂ ಶಾಂತಿಕೆ ತತತ್. ಪರಮ ಸತ್ಯನು ಎಲ್ಲಾ ಜೀವಿಗಳ ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹುದೂರದಲ್ಲಿದ್ದರವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಸೊ ಭಗವಂತ ದೂರದಲ್ಲಿದ್ದಾನೆ. ಯಾಕೆ? ಅವನ ಸಾಕ್ಷಾತ್ಕಾರ ಅಷ್ಟು ಸುಲಭವಾಗಿರುವುದಿಲ್ಲ. ಆದರೆ ಅವನು ಸೂಕ್ಷ್ಮನಾಗಿ, ಅವ್ಯಕ್ತನಾಗಿ, ಕಣ್ಣಿಗೆ ಕಾಣದವನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಎಲ್ಲಾ ಚರಾಚರ ವಸ್ತುಗಳಲ್ಲಿಯೂ ಅವನಿದ್ದಾನೆ. ಒಳಗೂ ಹೊರಗೂ ಇದ್ದಾನೆ ಅವನು. ಆದ್ರಿಂದ ಅವನು ಬಹಳ ದೂರದಲ್ಲಿಯೇ ಇದ್ರು. ಯಾಕೆಂದ್ರೆ ಅವನ ಸಾಕ್ಷಾತ್ಕಾರ ಅಷ್ಟು ಸುಲಭ ಅಲ್ಲ. ನಮಗೆ ಅವನ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ನಾವು ಆ ರೀತಿಯಾಗಿ ಅವನ ಕುರಿತಾಗಿ ಆ ರೀತಿಯಾಗಿ ಎಲ್ಲ ಹೇಗೆ ಜ್ಞಾನವನ್ನ ಪೂರ್ತಿಯಾಗಿ ತಿಳ್ಕೊಂಡಿರ್ಬೇಕು. ಆ ಜ್ಞಾನದ ಅನುಷ್ಠಾನ ಆಗಿರ್ಬೇಕು ಜೊತೆಗೆ. ಆಗ ನಾವು ಅವನನ್ನು ಸಾಕ್ಷಾತ್ಕರಿಸ್ಕೊಳ್ಬಹುದು. ಆದ್ರೆ ಇಲ್ಲ ಅವನು ಹೇಳ್ತಾ, ಅದರಿಂದ ಭಗವಂತ ಬಹಳ ದೂರದಲ್ಲೇ ಇದ್ರು ಸಹಿತ ಅವನು ಹತ್ತಿರದಲ್ಲೇ ಇದ್ರು, ಅವನು ಸಮೀಪದಲ್ಲಿಯೂ ಇದ್ದಾನೆ. ಯಾಕೆಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಒಳಗೂ ಹೊರಗೂ, ಚರಾಚರಗಳ ಒಳಗೂ ಹೊರಗೂ. ಚರ ಅಂದ್ರೆ ಏನು? ಜಡ ವಸ್ತು. ಅಚರ ಅಂದ್ರೆ ಶರೀರಗಳನ್ನ, ಚರ ಅಂದ್ರೆ ಜೀವಾತ್ಮ, ಅಚರ ಅಂದ್ರೆ ಜಡ ವಸ್ತು. ಸೊ ಚಲಿಸುವುದು, ಚಲಿಸದೇ ಇರುವಂತಹ. ಸೊ ಅವೆಲ್ಲರಿಗೂ ಅವನು ಸಮೀಪದಲ್ಲಿದ್ದಾನೆ ಅನ್ನೋದು. ಜ್ಯೋತಿಷಾಮಪಿ ಸಜ್ಜೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡ ವಸ್ತುವಿನ
ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನ ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಸೊ ಭಗವಂತ ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಸೂರ್ಯನಿಗೂ ಬೆಳಕನ್ನು ಕೊಡುವವನು ಅವನೇ. ಆದ್ರಿಂದ ಸೂರ್ಯ ನಾವು ಹೇಳ್ತೇವೆ ಒಂದು ಸ್ವಯಂ ಪ್ರಕಾಶಿತ ಗ್ರಹ ನಕ್ಷತ್ರ ಆ ರೀತಿಯಾಗಿ, ಆದ್ರೆ ಅವನಿಗೂ ಬೆಳಕನ್ನು ಕೊಡುವಂತವನು ಭಗವಂತ. ಸೊ ಅದರಿಂದ ಅವನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ. ಸೊ ಅವನು ಹೊರಗಡೆ, ಅವನು ಈ ಐಹಿಕ ಪ್ರಪಂಚದಲ್ಲಿ ಇಲ್ಲ, ಅಥವಾ ಇದಕ್ಕೆ ಅವನು ಅಧೀನನಾಗಿಲ್ಲ. ಅವನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಅವನು ಅವ್ಯಕ್ತ ಅನ್ನುವಂಥದ್ದನ್ನ ಅವನು ಅಸ್ಪಷ್ಟ, ಅಂದ್ರೆ ಅವನನ್ನ ನಿರಾಕಾರ ರೂಪದಲ್ಲಿಯೇ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಅವನು ಚತುರ್ಭುಜನಾಗಿ ಪರಮಾತ್ಮನಾಗಿ ಎಲ್ಲರ ಶರೀರದಲ್ಲಿ ಇರ್ತಾನೆ. ಆ ರೀತಿಯಾಗಿ ಅವನನ್ನ ಯಾವಾಗ ನಾವು ಅಂದ್ರೆ ಜ್ಞಾನದ ಕೊನೆಯ ಹಂತದಲ್ಲಿ ನಾವು ಅವನ್ನ ನೋಡ್ಕೊಳ್ಬಹುದು, ಅಂದ್ರೆ ಗ್ರಹಿಸಬಹುದು. ಆಮೇಲೆ ಭಗವಂತನ ಸಾಕ್ಷಾತ್ಕಾರ ನಮಗೆ ಆಗುವಂಥದ್ದು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಸೊ ಅವನೇ ಜ್ಞಾನದ ವಸ್ತು ಅವನೇ. ಅಂದ್ರೆ ಜ್ಞಾನದಿಂದ ನಾವು ತಿಳ್ಕೊಳ್ಬೇಕಾದದ್ದು. ಜ್ಞಾನ ಯಾಕಿರುವುದು? ಅವನನ್ನ ತಿಳ್ಕೊಳ್ಳೋದಾಗಿ. ಜ್ಞಾನದ ಗುರಿ ಅಂದ್ರೆ ಎಲ್ಲಾ ಜ್ಞಾನಗಳು ಅವನಲ್ಲಿಯೇ ಕೊನೆ ಆಗುವಂತಹದ್ದು. ಅದರಿಂದ ಜ್ಞಾನದ ಗುರಿ ಸಹಿತ ಭಗವಂತ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನಿದ್ದೇ ಇರ್ತಾನೆ ಪ್ರತಿಯೊಬ್ಬರ ಹೃದಯದಲ್ಲಿ, ಪ್ರತಿಯೊಂದು ಜೀವಿಯ ಹೃದಯದಲ್ಲಿ. ಸೂಕ್ಷ್ಮಾತಿ ಸೂಕ್ಷ್ಮನಾಗಿ ಅವನು ಅಣುಗಳ ಹೃದಯವನ್ನು ಪ್ರವೇಶಿಸ್ತಾನೆ ಅನ್ನೋದನ್ನ ಹೇಳಲಾಗಿದೆ. ಇಲ್ಲಿ ನೋಡ್ಬೋದು ಹೇಗೆ ಭಗವಂತ ಕೃಷ್ಣ ಅವನೇ ಅದರ ಸೋರ್ಸ್ ಅನ್ನುವಂಥದ್ದು. ಇತಿ ಕ್ಷೇತ್ರ ತಥಾ ಜ್ಞಾನಂ, ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಅದು ಧ್ಯೇಯ. ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಯಾರು ಇದನ್ನು ಅರ್ಥ ಮಾಡಿಕೊಳ್ತಾರೋ ಅವರು ಭಗವಂತನ ಸ್ವಭಾವವನ್ನು ಪಡೆಯುತ್ತಾರೆ. ಆತ್ಮದ ನಿಜವಾದ ರೂಪ ಭಗವಂತನ ಸ್ವಭಾವವನ್ನು ಹೊಂದಿರುವಂತಹದ್ದು ಸಚ್ಚಿತ್ ಆನಂದ. ಅದೇ ರೀತಿಯಾಗಿ ಯಾವಾಗ ನಾವು ಇದನ್ನು ಅರ್ಥ ಮಾಡಿಕೊಳ್ತೇವೆ, ಆತ್ಮ ಅಂತಹ ಒಂದು ಇದನ್ನ ಪಡೆಯುತ್ತೆ. ಇಲ್ಲ ಅನ್ನುವಂಥದ್ದು. ಇಲ್ಲ ಅಂದ್ರೆ ಆತ್ಮ ಏನ್ ಮಾಡತ್ತೆ? ಇಲ್ಲಿ ನೋಡ್ಬಹುದು, ಯಂತ್ರಾರೂಢೇನ ಮಾಯೆ ಅಂತ ಹೇಳ್ತಾನೆ. ಅಂದ್ರೆ ಈ ಪಕ್ಷಿಯಾಗಿ ಆತ್ಮ ಮತ್ತೆ ಪರಮಾತ್ಮ ಎರಡೂ ನಮ್ಮ ಶರೀರದಲ್ಲಿ ಇರುತ್ತೆ. ಆದ್ರೆ ಈ ಆತ್ಮ ಅನ್ನುವಂಥದ್ದು ಏನ್ ಮಾಡತ್ತೆ? ಇಬ್ರು ಒಂದು ಮರದಲ್ಲಿ ಇರುವಂತವ್ರು, ಆದ್ರೆ ಎರಡು ಪಕ್ಷಿಗಳು. ಈ ಆತ್ಮ ಆ ಮರದಲ್ಲಿ ಹಣ್ಣನ್ನ ತಿನ್ನೋದ್ರಲ್ಲಿ ಬ್ಯುಸಿಯಾಗಿರುತ್ತೆ. ಕೆಲವು ಹಣ್ಣು ಇರ್ಬೋದು, ಕೆಲವು ಕಾಯಿ ಇರ್ಬೋದು, ಕೆಲವರು ಕಹಿ ಇರ್ಬೋದು, ಕೆಲವು ಹುಳಿ ಇರ್ಬೋದು, ಕೆಲವು ಸಿಹಿ ಇರ್ಬೋದು. ಆತ್ಮ ಅದರಲ್ಲಿ ನಿರತವಾಗಿರುತ್ತೆ. ಆದರೆ ತನ್ನ ಜೊತೆಗಿರುವಂತಹ ಪರಮಾತ್ಮನ ಬಗ್ಗೆ ಅದಕ್ಕೆ ಒಂದು ರೀತಿಯಾದಂತಹ ಚಿಂತೆ ಇರುವುದಿಲ್ಲ, ಆಲೋಚನೆ ಇರುವುದಿಲ್ಲ. ಆದ್ರೆ ಈ ಆತ್ಮ ಅನ್ನುವಂತಹದ್ದು ಈ ಪರಮಾತ್ಮನ ಬಗ್ಗೆ ಆಲೋಚನೆಯನ್ನ ಮಾಡಿದಾಗ ಆ ಪರಮಾತ್ಮ ಆತ್ಮಕ್ಕೆ ಇನ್ಸ್ಟ್ರಕ್ಷನ್ ಮಾಡ್ತಾನೆ. ಅವನು ಅದಕ್ಕೆ ಮಾರ್ಗದರ್ಶನವನ್ನ ಕೊಡ್ತಾನೆ. ಇಲ್ಲ, ನೀನು ಈ ಹಣ್ಣನ್ನ ತಿನ್ನು, ಇದು ಬಹಳ ಸಿಹಿಯಾಗಿದೆ, ನಿನಗೆ ಒಳ್ಳೆಯದು, ನೀನು ಇದನ್ನ ತಿನ್ಬೇಡ, ಇದು ಕಹಿ, ಇದು ಹುಳಿ, ಅದನ್ನ ತಿನ್ಬೇಡ. ಆ ರೀತಿಯಾಗಿ ಆತ್ಮಕ್ಕೆ ಪರಮಾತ್ಮನ ಮಾರ್ಗದರ್ಶನ ಸಿಗಬೇಕಾದದ್ದು. ಆತ್ಮ ಕೇಳಬೇಕು, ಪರಮಾತ್ಮನ ಮಾರ್ಗದರ್ಶನ ತಗೊಳ್ಬೇಕು. ಇಲ್ಲ ಅಂದ್ರೆ ಆತ್ಮ ಹೀಗೆ ಅದು ಗೊತ್ತಿರೋದಿಲ್ಲ ಯಾವ್ದು ಕಹಿ ಇದೆ, ಯಾವ್ದು ಸಿಹಿ ಇದೆ ಅಂತ ತಿಂತಾ ಹೋಗುತ್ತೆ. ಪ್ರಕೃತಿ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಶ್ಚೈವ ವಿಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವು ಮಾರ್ಪಾಡುಗಳು, ಗುಣಗಳು ಅಂದ್ರೆ ಪ್ರಕೃತಿಯಿಂದ ಆದವು. ಅಂದ್ರೆ ಪ್ರಕೃತಿ ಮತ್ತು ಜೀವಿಗಳು ಇವು ಆದಿಯೇ ಇಲ್ಲದೆ ಇರುವಂತಹದ್ದು ಅಂತ ಹೇಳ್ತಾನೆ. ಅಂದ್ರೆ ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಅಂದ್ರೆ ಈ ಪ್ರಕೃತಿಯಿಂದ ಅಂದ್ರೆ ಬೇರೆ ಬೇರೆ ರೀತಿಯಾಗಿ ಅವರ ಮಾರ್ಪಾಡು ಅಂದ್ರೆ ಚೇಂಜ್ ಆಗುವಂತಹದ್ದು. ಮತ್ತು ಈ ಗುಣಗಳು, ಪ್ರಕೃತಿಯ 3 ಗುಣಗಳು, ಅದರ ಬಗ್ಗೆ ಹೇಳ್ತಾನೆ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಎಲ್ಲಾ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ.
ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿ ಕಾರಣ. ಇಲ್ಲಿ ಪ್ರಕೃತಿ ಇದೆ, ಪ್ರಕೃತಿಯ ಗುಣಗಳಿವೆ, ಆ ಪ್ರಕೃತಿಯಲ್ಲಿ ಜೀವಿಗಳಿದ್ದಾರೆ. ಆ ಜೀವಿಗಳು ಇಲ್ಲಿ ಹಲವು ರೀತಿಯಾದಂತಹ ಸುಖ ದುಃಖಗಳನ್ನ ಅನುಭವಿಸ್ತವೆ. ಅದಕ್ಕೆಲ್ಲ ಕಾರಣ ಆ ಜೀವಿಯೇ ಕಾರಣ ಅನ್ನುವಂತಹದ್ದನ್ನ ಇಲ್ಲಿ ಹೇಳಲಾಗಿದೆ. ಆದ್ರಿಂದ ಆ ಜೀವಿ ಯಾವ ರೀತಿಯಾಗಿ ಕರ್ಮಗಳನ್ನ ಮಾಡ್ತಾನೆ, ಕರ್ಮ ಫಲಗಳನ್ನು ಅನುಭವಿಸ್ತಾನೆ. ಆದ್ರಿಂದ ಆ ಸುಖ ದುಃಖಗಳು ಅನ್ನುವಂತಹದ್ದು ಅದಕ್ಕೆ ಕಾರಣ ಜೀವಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಪುರುಷ ಪ್ರಕೃತಿ ಸೋಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಸೊ ಇದು ಕರ್ಮಫಲಗಳನ್ನ ಪಡೆಯುವಂತಹದ್ದು. ಯಾವುದೇ ಒಂದು ಜೀವಿ ಈ ಪ್ರಕೃತಿಗೆ ಬಂದ ತಕ್ಷಣ ಈ ಪ್ರಕೃತಿಯ ಗುಣಗಳು ಅದಕ್ಕೆ ಅಪ್ಲೈ ಆಗುತ್ತೆ. ಅದರಲ್ಲಿ ಸತ್ವರಜ ತಮೋ ಗುಣಗಳು ಅನ್ನುವಂಥದ್ದು, ಅದರ ಬಗ್ಗೆ ನಾಳಿನ ಅಧ್ಯಾಯ ಪೂರ್ತಿಯಾಗಿ ಅದಕ್ಕೆ ಇರುವಂತಹ. ಈ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನ ಅನುಭವಿಸ್ತಾನೆ. ಈ ಮೂರು ಗುಣಗಳನ್ನ ಅನುಭವಿಸ್ತಾನೆ ಅವನು. ಅದರಿಂದ ಬದುಕಿನ ರೀತಿ ಆ ಗುಣಗಳಿಗೆ ಅನುಸಾರವಾಗಿ ಅವನು ನಡ್ಕೊಂಡು ಹೋಗ್ತಾನೆ, ಅಂದ್ರೆ ಅನುಸರಿಸ್ಕೊಂಡು ಹೋಗ್ತಾನೆ. ಅದರಿಂದ ಈ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಇದಕ್ಕೆ ಕಾರಣ. ಅವನು ಈ ಪ್ರಕೃತಿಯ ಕಾಂಟ್ಯಾಕ್ಟ್ ಅಲ್ಲಿ ಬರುವುದೇ ಅದಕ್ಕೆ ಕಾರಣ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಉಪದ್ರಷ್ಟಾನುಮಂತಾಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯೋಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಸೊ ಇಲ್ಲಿ ಪರಮಾತ್ಮನ ಬಗ್ಗೆ ಹೇಳಿದೆ. ಹೇಗೆ ಶರೀರದಲ್ಲಿ ಅವನು ಮೇಲ್ವಿಚಾರಕನಾಗಿರ್ತಾನೆ ಮತ್ತು ಅಪ್ಪಣೆಯನ್ನ ಕೊಡಲಿಕ್ಕೆ ರೆಡಿಯಾಗಿರ್ತಾನೆ. ನಾವು ಅಪ್ಪಣೆ ಕೇಳಬೇಕಷ್ಟೇ. ಅವನನ್ನ ಪರಮಾತ್ಮ ಅಂತ ಕರೆಯುವಂತಹದ್ದು. ಪರಮಾತ್ಮ ಹೀಗೆ ಚತುರ್ಭುಜ ರೂಪದಲ್ಲಿ ನಾರಾಯಣನ ರೂಪದಲ್ಲಿ ಅವನ ಒಂದು ವಿಸ್ತರಣೆ. ಕ್ಷೀರೋದಕಶಾಹಿ ವಿಷ್ಣುವಿನ ವಿಸ್ತರಣೆ ಪರಮಾತ್ಮ ಪ್ರತಿಯೊಂದು ಜೀವಿಯನ್ನ ಸೇರ್ಕೊಳ್ತಾನೆ. ಮತ್ತೆ ಆ ಜೀವಿಯ ಹೊರಗೂ ಒಳಗೂ ಇರ್ತಾನೆ ಅಲ್ವಾ. ಏಕಾಂಶೇನ, ಒಂದೇ ಅಂಶದಲ್ಲಿ ನಾನು ಹೇಗೆ ಅವನು ಇಡೀ ಪ್ರಪಂಚವನ್ನು ವ್ಯಾಪಿಸಿಕೊಂಡಿರ್ತಾನೆ. ಆ ರೀತಿಯಾಗಿ ಪ್ರತಿಯೊಬ್ಬರ ಹೃದಯವನ್ನು ಪ್ರವೇಶಿಸ್ತಾನೆ, ಪ್ರತಿಯೊಂದು ಗ್ರಹವನ್ನು ಪ್ರವೇಶಿಸ್ತಾನೆ. ಹೀಗೆ ಪ್ರತಿಯೊಂದು ಕಡೆ ಅವನು ಇರ್ತಾನೆ. ಅದರಿಂದ ಈ ಪರಮಾತ್ಮ ಅನ್ನುವಂಥವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರ್ತಾನೆ. ಸೊ ಇಲ್ಲಿ ಭಗವಂತನಿಗೂ ನಮಗೂ ನಮಗೂ ವ್ಯತ್ಯಾಸ, ನಮ್ಮ ಶರೀರಕ್ಕೂ ನಮಗೂ ಅಂದ್ರೆ ವ್ಯತ್ಯಾಸವನ್ನು ನೋಡ್ಲಿಕ್ಕೆ ಹೋದ್ರೆ ಅವನಿಗೆಲ್ಲ ನೆನಪಿದೆ, ನಮಗೆ ಎಲ್ಲ ಮರೆವು. ಯಾಕಂದ್ರೆ ಆ ಮರೆವನ್ನ ಕೊಟ್ಟವನು ಅವನೇ, ಭಗವಂತ ಹೇಳ್ತಾನೆ. ಆದ್ರಿಂದ ಅವನ ಶರೀರ ಆಧ್ಯಾತ್ಮಿಕವಾದದ್ದು ಯಾವುದೇ ರೀತಿಯಾದ ಬದಲಾವಣೆಯನ್ನು ಹೊಂದುವುದಿಲ್ಲ. ಅವನು ಸ್ಥಿರ ಯೌವನಂಚ. ಭಗವಂತ ಬ್ರಹ್ಮ ಅಂದ್ರೆ ಇದರಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತದ್ದು, ಅವನು ಯಾವಾಗಲೂ ಒಂದು ಶಾಶ್ವತವಾಗಿ ಯೌವನವಾಗಿ ಯುವಕನಾಗಿ ಸುಂದರ ಯುವಕನಾಗಿ ಇರ್ತಾನೆ ಭಗವಂತ. ಅವನಿಗೆ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ. ನಮ್ಮ ಬಾಡಿ ಚಿಕ್ಕದಾಗಿ ಹೀಗೆ ಅಂದ್ರೆ 6 ರೀತಿಯಾದಂತಹ ಬದಲಾವಣೆಯನ್ನು ಹೊಂದುತ್ತೆ ನಮ್ಮ ಶರೀರ ಅಲ್ವಾ. ಸೊ ಆಧ್ಯಾತ್ಮಿಕ ಶರೀರ ನಮ್ದು ಮಟೀರಿಯಲ್ ಭೌತಿಕ ಶರೀರ. ನಮ್ಮ ಶರೀರ ನಾಶವಾಗತ್ತೆ, ಅವನ ಶರೀರ ನಾಶವಾಗೋದಿಲ್ಲ. ಅವನಿಗೆ ಶರೀರ ಮತ್ತೆ ಆತ್ಮ ಎಲ್ಲ ಒಂದೇ. ನಮ್ದು ಆತ್ಮನೇ ಬೇರೆ, ಶರೀರನೇ ಬೇರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡಿದ್ದೇವೆ. ಆದ್ರಿಂದ ಅಂದ್ರೆ ಅದು ಕ್ಷೀಣಿಸೋದಿಲ್ಲ, ನಮ್ಮ ಶರೀರ ಕ್ಷೀಣಿಸಿರುತ್ತೆ. ಬಾಡಿ, ಇಂಟೆಲಿಜೆನ್ಸ್ ಅಂಡ್ ಮೆಮರಿ ಅಲ್ವಾ, ಅದು ಯಾವುದೂ ಒಂದು ಕ್ಷೀಣಿಸೋದಿಲ್ಲ. ಒಂದು ಹೇಗಿದೆ ಹಾಗೆ ಇರುತ್ತೆ. ನಮ್ದು ಎಲ್ಲಾ ಕ್ಷೀಣಿಸುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಕೋಬಹುದು. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವಥಾ ವರ್ತಮಾನೋಪೇನ ಸ ಭೂಯೋಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನು ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಅವನು ಈಗ ಇಷ್ಟರ ತನಕ ಎಷ್ಟು ದಿವಸ ಅವನ ಯಾವುದೇ ರೀತಿಯಲ್ಲಿ ಇರಲಿ ಅಂದ್ರೆ ಪ್ರಸ್ತುತ ಸ್ಥಿತಿ, ಈಗಿನ ಅವನ ಸ್ಥಿತಿ ಯಾವುದೇ ಇರಲಿ ಅವನು, ಆದರೆ ಅವನು
ಯಾವಾಗ ಈ ಗುಣಗಳ ಪ್ರಕ್ರಿಯೆ ಬಗ್ಗೆ ತತ್ವಜ್ಞಾನ ಯಾವಾಗ ಇದನ್ನು ಅರ್ಥ ಮಾಡಿಕೊಳ್ತಾನೆ ಅವನು ಖಂಡಿತವಾಗಿ ಮುಕ್ತಿಯನ್ನ ಪಡೆಯಬಹುದು ಅನ್ನೋದನ್ನ ಇಲ್ಲಿ ಹೇಳಬಹುದು. ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಗೆ ಅವನು ಅಲ್ಲಿ ತನಕ ಅವನಿಗೆ ಶಾಪ ಇರುತ್ತೆ ಅಲ್ವಾ, ಈಗ ಮತ್ತೆ ಅವನು ಹುಟ್ಟಬೇಕು ಆಕ್ಚುಲಿ. ಈಗ ಅವನು ಆ ರೀತಿಯಾಗಿ ನಾವು ಭರತ ಮಹಾರಾಜನ ಉದಾಹರಣೆಯನ್ನು ತೆಗೆದುಕೊಂಡಾಗ ಭರತ ಮಹಾರಾಜ ಒಂದು ಜಿಂಕೆ ಬಗ್ಗೆ ಆಲೋಚನೆ ಮಾಡಿದ್ರೆ ಜಿಂಕೆ ಶರೀರವನ್ನ ಪಡೆದು ಬಿಡ್ತಾನೆ. ಅದೇ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಈ ಶ್ರೀಮದ್ ಭಾಗವತಮನ್ನ ಶುಕಮುನಿಗಳಿಂದ ಅವನು ಕೇಳಿಲ್ಲ ಅಂದ್ರೆ ಅವನಿಗೆ ಖಂಡಿತವಾಗಿ ಒಂದು ಹಾವಿನ ಶರೀರ ಸಿಗ್ಬೇಕಾಗಿತ್ತೇನು. ಮತ್ತೆ ಅವನು ಜನ್ಮ ಅಂದ್ರೆ ಒಂದ್ಸಲ ಪ್ರಾಣಿ ಜನ್ಮಕ್ಕೆ ಹೋಗ್ಬಿಟ್ರೆ ಆ ಪ್ರಾಣಿಯ ವಿಕಾಸನ ಪ್ರಕ್ರಿಯೆ ಇದೆ, ಅದರ ಮುಖಾಂತರವೇ ಅವನು ಮತ್ತೆ ಮಾನವ ಶರೀರವನ್ನು ಪಡೆಯಬೇಕಾಗತ್ತೆ ಅಂತ ಹೇಳ್ತಾನೆ. ಅದರಿಂದ ಮಾನವ ಶರೀರ ಪಡೆಯೋದು ಅಷ್ಟು ಅಂದ್ರೆ ಅದೊಂದು ಸಪ್ರೇಟ್, ಅದು ಅತ್ಯಂತ ಶ್ರೇಷ್ಠವಾದಂತಹ ಜನ್ಮ ನಮಗೆ ಐಹಿಕ ಪ್ರಕೃತಿಯಲ್ಲಿ. ಅದರಿಂದ ನಾವು ಇಲ್ಲಿ ಆ ಮಾನವ ಶರೀರದಿಂದ ಭಕ್ತಿಯನ್ನ ಮಾಡಿಯೇ ನಾವು ಆದಷ್ಟು ಬೇಗ ಅಂದ್ರೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಸೈಕಲ್ ಇಂದ ಬಿಡುಗಡೆಯನ್ನು ಪಡೆಯಬೇಕು ಅನ್ನುವಂಥದ್ದು. ಅದರಿಂದ ಅವನ ಸ್ಥಿತಿ ಈಗ ಸದ್ಯಕ್ಕೆ ಇಲ್ಲಿ ತನಕ ಏನೇ ಇರಲಿ ಸರಿ, ಇನ್ನು ಮುಂದೆ ಹೀಗೆ ಅವನು ಇದನ್ನು ಅರ್ಥ ಮಾಡಿಕೊಂಡು ಭಕ್ತಿಯನ್ನ ಮಾಡಿಕೊಂಡು ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಬಹುದು, ಮುಕ್ತಿಯನ್ನ ಪಡೆಯಬಹುದು. ಧ್ಯಾನೇನ ಆತ್ಮನಿ ಪಶ್ಯಂತೆ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ ಮತ್ತು ಕೆಲವರು ಜ್ಞಾನವನ್ನ ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿನ ಪರಮಾತ್ಮನನ್ನ ಕಾಣ್ತಾರೆ. ಈಗ ನೋಡಿದ್ರ ಭಕ್ತಿಯ ಬಗ್ಗೆ ಒಂದು ಕೆಲವರು ಧ್ಯಾನ ಅಷ್ಟಾಂಗ ಯೋಗ ಅಲ್ಲಿ ಧ್ಯಾನದ ಬಗ್ಗೆ ಹೇಳ್ತಾರೆ. ಅಲ್ಲಿ ಅವರು ತಮ್ಮೊಳಗಿನ ಪರಮಾತ್ಮನನ್ನ ರಚನೆ ಮಾಡ್ತಾರೆ. ಧ್ರುವ ಮಹಾರಾಜ ತನ್ನೊಳಗಿನ ಪರಮಾತ್ಮನನ್ನ ಕಾಣ್ತಾನೆ ಧ್ಯಾನ ಮಾಡ್ಕೊಂಡು. ಆಮೇಲೆ ಪರಮಾತ್ಮ ಡಿಸಪಿಯರ್ ಆಗ್ತಾನೆ, ಅವನಿಗೆ ಕಾಣದೇ ಇಲ್ಲ. ಒಂಟಿ ಕಾಲಲ್ಲಿ ನಿಂತು ಕೊನೆಯದಾಗಿ ತಪಸ್ಸನ್ನ ಮಾಡ್ತಾನಂತೆ. ಪರಮಾತ್ಮ ಕಾಣದೇ ಇಲ್ಲ. ಯಾಕೆ ಪರಮಾತ್ಮ ಕಾಣಿಸ್ತಾ ಇಲ್ಲ ಅಂತ ಅವನು ಕಣ್ಣು ಹೊಡೆದು ನೋಡಿದ್ರೆ ಎದುರಿಗೆ ಸಾಕ್ಷಾತ್ ಭಗವಂತ ನಾರಾಯಣ ನಿಂತಿದ್ದಾನೆ ಅಲ್ಲಿ. ಸೊ ಅದು ಅಂದ್ರೆ ನಿಷ್ಕಾಮ ಕರ್ಮ ಫಲಗಳನ್ನು ಅಪೇಕ್ಷಿಸಿದೆ ಅವನನ್ನೇ ನಿತ್ಯ ಸನ್ಯಾಸಿ ಅನ್ನುವಂಥದ್ದು. ನಿಷ್ಕಾಮ ಕರ್ಮ ಯಾವುದೇ ಕರ್ಮ ಫಲಗಳನ್ನು ಅಪೇಕ್ಷಿಸಿದೆ ಅದನ್ನ ಭಗವಂತನ ಸೇವೆ ಅಂತ ನಮ್ಮ ಕರ್ತವ್ಯವನ್ನು ಮಾಡುವಂತಹದ್ದು. ಅಂಥವರು ತಮ್ಮೊಳಗಿನ ಪರಮಾತ್ಮನನ್ನ ಅವರು ಕಾಣ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ ಭಗವಂತ. ಅನ್ಯೇ ತ್ವೇ ವಮಜಾನಂತಹ ಕೃತ್ವಾ ಅನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಃ. ಇಲ್ಲಿ ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಶ್ರವಣ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಅವರಿಗೆ ಇಲ್ಲದೆ ಇದ್ರೆ ಏನ್ ಮಾಡಬೇಕು? ಆಚಾರ್ಯರಿಂದ ಗುರುಗಳ ಮುಖಾಂತರ ಆ ಜ್ಞಾನವನ್ನ ಕೇಳಿ ತಿಳಿದುಕೊಳ್ಳುವಂತಹದ್ದು. ಇಲ್ಲಿ ಕಪಿಲ ಮಹಾಮುನಿ ತನ್ನ ತಾಯಿಗೆ ಈ ಭಗವದ್ಗೀತೆ ಮತ್ತೆ ಶ್ರೀಮದ್ ಭಾಗವತಂ ಜ್ಞಾನವನ್ನ ಅವನು ಕೊಡ್ತಾನೆ. ಅದನ್ನ ಕೇಳಿ ಅವಳು ಹೇಗೆ ಮುಕ್ತಿಯನ್ನ ಪಡಿತಾಳೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟ್ತಾರೆ. ಸೊ ಇದನ್ನ ಆ ರೀತಿಯಾಗಿ ಕೆಲವರು ಇರ್ತಾರೆ. ಯಾವ ಸಂಜಾಯತೆ ಕಿಂಚಿತ್ ತತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನ ಚರಾಚರಗಳಿಗೆ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡಿರೋದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುತ್ತೆ. ಚರಾಚರ ವಸ್ತುಗಳು ಯಾವುದೇ ಇರಲಿ ಈ ಐಹಿಕ ಪ್ರಪಂಚದಲ್ಲಿ ನಾವು ತಿಳ್ಕೊಳ್ಳುವಂತದ್ದು ಏನದು ಒಂದು ಕ್ಷೇತ್ರ ಅಂದ್ರೆ ಈ ಶರೀರ ಮತ್ತೆ ಕ್ಷೇತ್ರಜ್ಞ. ಆ ಶರೀರವನ್ನು ಅರ್ಥ ಮಾಡಿಕೊಂಡಿರುವಂತವನು ಶರೀರದ ಒಡೆಯ ಪರಮಾತ್ಮ. ಅವರ ಸಂಯೋಗದಿಂದ ಮಾತ್ರ ಇದೆಲ್ಲ ಇರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಮತ್ತೆ ಅವನು ಹೇಳ್ತಾನೆ. ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಅದು ಸಾಧ್ಯ, ಕ್ಷೇತ್ರ ಸಂಯೋಗವೇ ಅದಕ್ಕೆ ಕಾರಣ ಅನ್ನುವಂಥದ್ದು. ಅಲ್ಲಿ ನಾವು ತಿಳ್ಕೊಳ್ಬಹುದು ಭಗವಂತ ಇಲ್ಲದೆ ಎಲ್ಲ ಇರ್ಲಿಕ್ಕೆ, ಭಗವಂತ ಇಲ್ಲದೆ ಯಾವುದೂ ಇರ್ಲಿಕ್ಕೆ ಸಾಧ್ಯವಿಲ್ಲ, ಪರಮಾತ್ಮ ಇಲ್ಲದೆ ಅದು ಯಾವುದೂ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನು ಚರ ವಸ್ತುಗಳ ಒಳಗೆ ಹೊರಗೆ ಎರಡೂ ಕಡೆ ತಾನಿದ್ದೇನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ.
ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ತ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಅಂದ್ರೆ ನೋಡುವುದಂದ್ರೇನು, ಅರ್ಥ ಮಾಡಿಕೊಳ್ಳುವುದು. ಪರಾಮತ್ ಅಂದ್ರೆ ನಮಗೆ ಅಂತಹ ಒಂದು ಜ್ಞಾನ ಇರುವಂತಹದ್ದು. ಏನು, ಈ ಯಾರು ಈ ದೇಹದಲ್ಲಿರುವಂತಹ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನ ಕಂಡು, ಜೀವಾತ್ಮನ ಜೊತೆಗೆ ಪರಮಾತ್ಮನೂ ಇರ್ತಾನೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳಬೇಕು. ಈ ನಾಶವಾಗ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅವರಿಗೆ ಅಳಿವಿಲ್ಲ. ಪರಮಾತ್ಮನೂ ಅಳಿಯುವುದಿಲ್ಲ, ಜೀವಾತ್ಮನೂ ಅಳಿಯುವುದಿಲ್ಲ. ಈಗ ನಾವು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ಬೇಕಂದ್ರೆ ನಮ್ಮ ಜೊತೆಗೆ ಪರಮಾತ್ಮ ಮತ್ತೆ ನಮ್ಮ ಸೂಕ್ಷ್ಮ ಶರೀರ ಹೋಗತ್ತೆ. ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ ಮತ್ತೆ ನಮ್ಮಲ್ಲಿರೋ ಪರಮಾತ್ಮ ಇನ್ನೊಂದು ಶರೀರಕ್ಕೆ ಹೋಗುವಂತಹದ್ದು. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ಅವರು ನಿಜವಾಗಿ ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಸಮಂ ಪಶ್ಯಂತಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ತನ್ನನ್ನು ತಾನವನು ಡಿಗ್ರೇಡ್ ಮಾಡಿಕೊಳ್ಳುವುದಿಲ್ಲ, ತನ್ನನ್ನು ತಾನವನು ಕೆಳಮಟ್ಟಕ್ಕೆ ಕೊಂಡೊಯ್ಯುವುದಿಲ್ಲ. ಯಾವಾಗ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಎಲ್ಲೆಲ್ಲಿಯೂ ಭಗವಂತ ಇದ್ದಾನೆ, ಪರಮಾತ್ಮನು ಇರುವುದನ್ನು ಅವನು ನೋಡ್ತಾನೆ. ಯಾರಿದನ್ನ ನೋಡ್ತಾನೋ ತನ್ನ ಮನಸ್ಸಿನಿಂದ ತನ್ನನ್ನು, ಅಂದ್ರೆ ಅವನ ಮನಸ್ಸೇ ಪ್ರತಿಯೊಂದಕ್ಕೂ ಕಾರಣ. ನಾವು ಮನಸ್ಸಿನಿಂದಲೇ ನಮ್ಮನ್ನು ಉದ್ಧಾರ ಮಾಡ್ಕೋಬೇಕು. ನಾವು ನಮ್ಮ ಮನಸ್ಸಿನಿಂದಲೇ ಕೆಳಗೂ ಹೋಗ್ಬಹುದು. ಆದ್ರೆ ಆ ಮನಸ್ಸು ಚಂಚಲವಾಗಿರಬಾರದು. ಮನಸ್ಸನ್ನ ನಿಗ್ರಹಿಸಬೇಕು. ಮನಸ್ಸು ಇಲ್ಲಾಂದ್ರೆ ಏನಾಗುತ್ತೆ, ಬಹಳ ಶಾಖೆಗಳಿರುತ್ತೆ. ಊಹಾತ್ಮಕ ಚಿಂತನೆಗಳನ್ನ ಮಾಡ್ಕೊಳ್ತಾ ನಾವು ಭಗವಂತನ ಪ್ರಜ್ಞೆಯಲ್ಲಿಲ್ಲದೆ ಬರೀ ಇಂದ್ರಿಯ ತಪ್ತಿಯೇ ನಮ್ಮ ಸರ್ವಸ್ವ ಅಂತ ನಾವು ಬದುಕಿ ಐಹಿಕ ಪ್ರಪಂಚದಲ್ಲಿ ಇರುವಂತವ್ರು ಹೆಚ್ಚಿನ ಜನ ಹಾಗೆ. ಆದ್ರೆ ಅದನ್ನ ಯಾರು ಇದನ್ನ ಅರ್ಥ ಮಾಡಿಕೊಳ್ತಾರೋ ಅವನು ಪರಮಗತಿಯನ್ನ ಪಡಿತಾನೆ ಅನ್ನೋದನ್ನ ಇಲ್ಲಿ ನೋಡ್ಬಹುದು. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಾಮಾಣಾನಿ ಸರ್ವಶಃ ಯಃ ಪಶ್ಯತಿ ತದಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ, ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಇದು ದೇಹ ಕರ್ಮವನ್ನ ಮಾಡುತ್ತೆ, ಅಲ್ಲಿ ಆತ್ಮ ಇದ್ದಾಗ ಅದು ಐಹಿಕ ಪ್ರಕೃತಿಯಿಂದ ಆಗಿರುವಂತಹದ್ದು ದೇಹ. ನಾನು ಏನನ್ನು ಮಾಡ್ತಾ ಇಲ್ಲ ಅಂತ ಈ ದೇಹ ಬೇರೆ ಆತ್ಮನೇ ಬೇರೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳುವಂತವನು ನಿಜವಾಗಿ ಅದನ್ನ ಅವನು ನೋಡ್ತಾನೆ, ಅಂದ್ರೆ ಅರ್ಥ ಮಾಡಿಕೊಂಡಿರ್ತಾನೆ ಅನ್ನುವಂಥದ್ದು. ಯದಾಭೂತ ಪೃಥಾಗ್ಭಾವ ಏಕಸ್ಥಮನುಪಶ್ಯತೆ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಈ ಆಕಾಶ ನಿಮ್ಗೆ ಗೊತ್ತು ಅಲ್ವಾ, ನಾವು ಎಷ್ಟು ದೂರ ಹೋದ್ರೂ ಆಕಾಶ ಭೂಮಿಯಿಂದ ಸಪರೇಟ್ ಆಗಿದೆ, ಅದು ಯಾವುದ್ರ ಜೊತೆಗೂ ಬೆರೆಯೋದಿಲ್ಲ, ಅದು ತನ್ನ ಪಾಡಿಗೆ ಇರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಅದೇ ರೀತಿಯಾಗಿ ಈ ಶರೀರದಲ್ಲಿ ಆತ್ಮ ಇದೆ, ಈ ಆತ್ಮನೇ ಬೇರೆ ಶರೀರನೇ ಬೇರೆ ಅನ್ನುವಂಥದ್ದು ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮ. ಬ್ರಹ್ಮನ್ ದೃಷ್ಟಿ ಭಗವಂತನ ಹೇಗೆ ನಿರಾಕಾರ ರೂಪ ಅಂತಹ ಒಂದು ಸ್ಥಿತಿಯಲ್ಲಿ ಆತ್ಮ ಇರಬೇಕು, ಅಂದ್ರೆ ಅವನು ಶಾಶ್ವತನಾದವನು, ನಿತ್ಯ ಸತ್ಯ ಅನ್ನುವಂಥದ್ದು. ದೇಹದಲ್ಲಿದ್ದರೂ ದೇಹದ ಜೊತೆಗೆ ಅವನು ಬೆರಿಬಾರದು ಅನ್ನುವಂಥದ್ದು. ಆದ್ದರಿಂದ ಇದು ಯಾವಾಗ ಸಾಧ್ಯ ಆಗತ್ತೆ, ಯಾವಾಗ ನಾವು ಕರ್ಮಸತ್ವಗಳನ್ನು ತ್ಯಜಿಸ್ತೇವೆ, ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ತೇವೆ, ಚೇತನ್ಯರ ಬಗ್ಗೆ ಅರ್ಥ ಮಾಡಿಕೊಳ್ತೇವೆ. ಯಾವಾಗ ನಾನೇ ಬೇರೆ, ಈ ಶರೀರವೇ ಬೇರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಯಥಾ ಪ್ರಕಾಶ ಯತ್ಯೇಕಃ ಕೃಷ್ಣಂ ಲೋಕಮಿಮಂ ಪ್ರವಿಹಿ ಕ್ಷೇತ್ರಂ ಕ್ಷೇತ್ರೆ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭರತವಂಶದ ಅರ್ಜುನನೇ, ಒಬ್ಬನೇ ಸೂರ್ಯನ ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೆಯೋ ಹಾಗೆಯೇ ದೇಹದೊಳಗೆ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಸೊ ಅಂತಹ ಒಂದು ಪ್ರಜ್ಞೆ ಭಗವಂತನ ಕುರಿತಾಗಿರುವಂತಹ ನಮ್ಮ ಶಾಶ್ವತವಾದಂತಹ ಅಂದ್ರೆ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಂಡಿರೋದ್ರಿಂದ ನಾವು ಇಡೀ ಶರೀರವನ್ನ ಬೆಳಗಬಹುದು. ಯಾವಾಗ ಈ ಶರೀರ ಬೆಳಗತ್ತೋ ಆಗ ಅದು ಖಂಡಿತವಾಗಿಯೂ
ಅಂದ್ರೆ ಅದು ಇದ್ರೆ ಆ ಒಂದು ಹಂತದನ್ನ ಪಡೆದಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು. ಹೀಗೆ ಪ್ರಜ್ಞೆಯಿಂದ ಇಡೀ ದೇಹವನ್ನ ಬೆಳಗುತ್ತಾನೆ. ಕ್ಷೇತ್ರ ಕ್ಷೇತ್ರಜ್ಞ ಯೋರೇವ ಅಂತರಂ ಜ್ಞಾನಚ ಶುಷ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ ಯಾಂತಿತೆ ಪರಾಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ತಾರೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಹೇಗೆ ನಾವು ಐಹಿಕ ಪ್ರಕೃತಿಯಿಂದ ನಮ್ಮನ್ನು ನಾವು ಬಿಡುಗಡೆಗೊಳಿಸಬಹುದು ಅನ್ನುವಂಥದ್ದು. ಯಾರು ಇದನ್ನು ಅರ್ಥ ಮಾಡಿಕೊಳ್ತಾರೋ ಅವರು ಪರಮ ಗುರಿಯನ್ನ ಮುಟ್ತಾರೆ ಅನ್ನುವಂಥದ್ದನ್ನ ಹೇಳಲಾಗಿದೆ. ಕ್ಷೇತ್ರ ಕ್ಷೇತ್ರ ವಿಭಾಗ ಯೋಗ ಇಲ್ಲಿಗೆ ಮುಗಿಯತ್ತೆ. ನಾವು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ಬಿಟ್ಟು ಕ್ಷಮೆ ಇರಲಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಗುರುಜಿ, ಜ್ಞಾನಾರ್ಜನೆಯಲ್ಲಿ ಸಕಾಮ ಕರ್ಮ ಆಮೇಲೆ ಇಂದ್ರಿಯ ನಿಗ್ರಹ ಇದನ್ನೆಲ್ಲ ಬೇಕು ಅಂತ ತಿಳ್ಕೊಂಡ್ವಿ ಈಗ. ಆದ್ರೆ ಈ ಸಂಸಾರವೆಂಬ ಈ ಗೃಹಸ್ಥಾಶ್ರಮದಲ್ಲಿ ಕರ್ತವ್ಯಗಳು ಸೆಳೆತ ಇದ್ದಾಗ ಅದನ್ನ ಹೇಗ್ ಮಾಡ್ಲಿಕ್ ಸಾಧ್ಯ ಅಂತ ನನ್ಗಿನ್ನೂ ಒಂಚೂರು ಅನುಮಾನ ಅಷ್ಟೇ. ಸದ್ಯ ಒಳ್ಳೆ ಪ್ರಶ್ನೆ ನೀವು ಕೇಳ್ತಾ ಇರುವಂತದ್ದು. ಪ್ರತಿಯೊಬ್ಬರಿಗೂ ಇರತ್ತೆ. ಯಾಕೆಂದ್ರೆ ಇಷ್ಟು ದಿವಸ ಈ ಜ್ಞಾನ ನಿಮ್ಮ ಹತ್ರ ಇರ್ಲಿಲ್ಲ. ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನೀವು ಈ ಶರೀರ ಅಲ್ಲ, ನೀವು ಈ ಪ್ರಪಂಚದಲ್ಲಿ ಹೇಗೆ ಬಂದಿದೆ ಇನ್ನೂ ಇದೆ, ಇನ್ನೂ ಸ್ವಲ್ಪ ಅಧ್ಯಾಯಗಳ ಬಾಕಿ ಇದೆ. ಅಲ್ಲಿ ತನಕ ನಿಮ್ಗೆ ಅದು ಪೂರ್ತಿಯಾಗಿ ಕ್ಲಿಯರ್ ಆಗತ್ತೆ. ನಮಗೆ ಬೇಕಾಗಿರೋದೇನು ಈಗ? ನಮ್ಮ ಮನಸ್ಸನ್ನು ನಿಗ್ರಹಿಸುವಂತಹದ್ದು, ಭಗವಂತನಲ್ಲಿ ಇಡುವಂತಹದ್ದು. ಅದನ್ನ ಮಾಡ್ತಾ ಮಾಡ್ತಾ ನಾವು ಒಂದೊಂದೇ ಡಿಟ್ಯಾಚ್ ಆಗುವಂಥದ್ದು, ಕರ್ಮಫಲಗಳನ್ನ ತ್ಯಜಿಸುವಂತಹದ್ದು. ಈ ಕರ್ಮಫಲಗಳನ್ನ ತ್ಯಜಿಸುವುದರಿಂದ ಏನಾಗತ್ತೆ? ಎಲ್ಲವನ್ನ ನಾವು ಮಾಡ್ತೇವೆ, ಆದ್ರೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಮತ್ತೆ ಎಲ್ಲವನ್ನ ಭಗವಂತನ ಕುರಿತಾಗಿ ಮಾಡುವಂಥದ್ದು. ಅವನು ಹೇಳ್ತಾನಲ್ಲ, ನಿನ್ನೆ ಭಕ್ತಿ ಯೋಗದಲ್ಲಿ 12ನೇ ಅಧ್ಯಾಯದಲ್ಲಿ ಏನು ಹೇಳಿ, ನನಗೋಸ್ಕರ ಮಾಡು, ಎಲ್ಲವನ್ನ ನನಗೆ ಬಿಟ್ಬಿಡು. ಅನನ್ಯ ಚಿಂತೆಯಂತೋ ಮಾ ಯೋಜನಾ ಪರಿಪಾಲಿಸುತ್ತೆ ಕಾಮಿತ್ಯಾಭಿಯುಕ್ತಾನ ಯಾವುದೇ ಚಿಂತೆ ಇಲ್ಲದೆ ನೀನು ನನ್ನನ್ನು ಧ್ಯಾನಿಸು. ಆಗ ಅವನು ಇಲ್ಲದನ್ನ ಕೊಡ್ತಾನೆ, ಇದ್ದದ್ದನ್ನ ಕಾಪಾಡ್ತಾನೆ. ಅವನಿಗೆ ಗೊತ್ತಿದೆ ಯಾರಿಗೇನು ಕೊಡ್ಬೇಕು, ನಾನು ಏನು ತಗೊಳ್ಬೇಕು, ಯಾರಿಗೇನು ಅವಶ್ಯಕತೆ ಇದೆ ಅನ್ನುವಂಥದ್ದು. ನಾವು ಮೂರ್ಖರು ಇಲ್ಲಿ. ನಾವು ತಿಳ್ಕೊಳ್ತೇವೆ, ನಾನೇ ಎಲ್ಲಾ ಭಾರವನ್ನು ಹೊತ್ಕೊಂಡು ತಿರುಗ್ತಾ ಇದ್ದೀನಿ, ಇಲ್ಲಿ ಏನ್ ಮಾಡೋದು, ಭಗವಂತನ ಕುರಿತಾಗಿ ಸ್ಮರಣೆ ಮಾಡ್ಲಿಕ್ಕೆ ನನ್ನ ಹತ್ರ ಆ ಸಮಯ ಇಲ್ವಲ್ಲ, ಅಷ್ಟೊಂದು ಕೆಲಸ ಮಾಡ್ಬೇಕಲ್ಲ. ಆಗಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಅದಕ್ಕಾಗಿಯೇ ಕೃಷ್ಣ ಪ್ರಜ್ಞೆ. ಭಗವಂತ ಹೇಳ್ತಾನೆ, ನನ್ನ ಪ್ರಜ್ಞೆ, ನನ್ನನ್ನ ಧ್ಯಾನಿಸಿ ಯಾವಾಗಲೂ. ಅದರಿಂದ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಮಾತಾಡಿ, ಖಂಡಿತವಾಗಿಯೂ ಭಗವಂತ ನಿಮ್ಗೆ ಅಂತಹ ಒಂದು ಬುದ್ಧಿಯನ್ನ ಕೊಡ್ತಾನೆ, ಅಂತಹ ಒಂದು ಮಾರ್ಗದರ್ಶನವನ್ನು ಮಾಡ್ತಾನೆ. ನಮ್ಮಲ್ಲಿರುವಂತಹ ಪರಮಾತ್ಮ ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರುವಂತಹದ್ದು. ಆ ಪರಮಾತ್ಮ ಅನ್ನುವಂಥವನು ಒಂದು ಮಾರ್ಗದರ್ಶನಾಗಿ ಪ್ರತಿಯೊಂದು ಜೀವಿಯ ಹೃದಯದಲ್ಲಿದ್ದಾನೆ. ಅವನ ಮೇಲೆ ನಾವು ಭರವಸೆ ಇಡಬೇಕು. ಆಗ ತಾನೇ ನಿಮಗೆ ದಾರಿ ತೋರಿಸ್ತಾ ಹೋಗುತ್ತೆ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೇನಾದ್ರು ಇದ್ರೆ ಕೇಳಬಹುದು. ಇಲ್ಲ ನಾವು ಹರೇ ಕೃಷ್ಣ. ನಾವೀಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋಣ. ಒಂದು ರೌಂಡ್. ಜೈ ಜೈ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ
हरे राम 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 हरे हरे कृष्ण हरे कृष्ण हरे हरे राम हरे 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 कृष्ण 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 हरे हरे राम हरे राम 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 हरे 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 राम 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 हरे हरे कृष्ण हरे कृष्ण हरे हरे राम 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 हरे हरे कृष्ण हरे हरे राम 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 हरे हरे कृष्ण हरे हरे कृष्ण 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 हरे हरे राम 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 हरे हरे कृष्ण 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 हरे 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 राम 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 हरे हरे कृष्ण हरे राम 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 हरे हरे कृष्ण हरे कृष्ण 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 हरे 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 राम राम हरे राम राम हरे राम राम हरे 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 कृष्ण 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 हरे हरे कृष्ण 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 हरे हरे राम हरे कृष्ण 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 हरे 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 राम हरे राम राम हरे 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 कृष्ण 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 हरे हरे राम राम हरे हरे राम हरे हरे कृष्ण 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 हरे 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 राम राम हरे 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 कृष्ण कृष्ण हरे 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 राम राम हरे राम हरे कृष्ण 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 हरे हरे राम 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 हरे हरे कृष्ण कृष्ण हरे हरे राम हरे राम राम हरे हरे कृष्ण कृष्ण हरे हरे राम हरे हरे राम राम हरे हरे कृष्ण कृष्ण हरे हरे राम हरे हरे कृष्ण 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 हरे हरे राम 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 हरे 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 राम हरे राम हरे हरे कृष्ण हरे कृष्ण हरे हरे राम कृष्ण हरे कृष्ण हरे राम हरे राम राम हरे कृष्ण हरे राम हरे हरे कृष्ण हरे कृष्ण हरे हरे राम हरे हरे कृष्ण कृष्ण हरे हरे राम राम हरे 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 कृष्ण हरे कृष्ण 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 हरे हरे राम हरे 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 कृष्ण 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 हरे राम हरे 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 कृष्ण हरे राम राम हरे 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 कृष्ण हरे राम राम हरे 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 कृष्ण हरे हरे राम राम हरे कृष्ण हरे राम राम हरे हरे कृष्ण कृष्ण हरे 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 राम राम हरे हरे कृष्ण कृष्ण हरे 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 राम हरे कृष्ण कृष्ण हरे हरे राम राम हरे 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 कृष्ण हरे 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 राम राम हरे हरे कृष्ण हरे 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 कृष्ण ಹರೇ ಕೃಷ್ಣ हरे ಓಕೆ कृष्ण गुरुजी ಇವತ್ತಿನ ಈ ಕ್ಲಾಸ್ ನಾವು ಎಂಡ್ ಮಾಡೋಣ ಈಗ ಹರೇ ಹಾ ಕೃಷ್ಣ ಧನ್ಯವಾದಗಳು ಹರೇ ಹರೇ ಕೃಷ್ಣ ಭಾವನೆ ವೈಷ್ಣವ ಭಗವದ್ಗೀತಾ ಗ್ರಂಥರಾಜಿಗೆ ಜಯವಾಗಲಿ ಶಿವ ಪ್ರಭುಪಾದಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೆ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಧನ್ಯವಾದಗಳು ಗುರುಜಿ ಹರೇ ಕೃಷ್ಣ ನಮಸ್ಕಾರ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ ಶುಭರಾತ್ರಿ